ನಮ್ಮೂರ ಕಾವ ದೇವರು ಮಾದಯ್ಯ, ನಮ್ಮೂರ ಕಾವರಾಯರು. ನಮ್ಮೂರ ಕಾಯೋ ದೇವರು ಮಾದಯ್ಯ, ನಮ್ಮೂರ ಕಾವರಾಯರು ಮಾದಯ್ಯ. ಇನ್ನು ಮುಂದೆ 7ನೇ ತರಗತಿಯ ವಿದ್ಯಾರ್ಥಿಗಳಿಂದ ಮತ್ತೊಂದು ಜಾನಪದ ನೃತ್ಯ. ಎಂತ ಬೊಜ್ಜವ ನಿಮ್ಮದು. ಶರಣ್ರಿ ಅಪ್ಪ, ಶರಣ್ರಿ ಅಪ್ಪ. ಏನೇನು ಕಿರ್ತು ಬೈತೀರಿ ಮುಖ. ಶರಣ್ರಿ ಅಪ್ಪ ಅಣ್ಣವ್ರೊಂದು ಮಾತು ಹೇಳಾರ. ಅಪ್ಪನಿ ಹೇಳ ಬದುಕಿದು ಜಟಕ ಬಂಡಿ ಓಡಿಸುವ ಬಂಡಿ. ಡಿಗಿರಿ ಮಾಮ ಡಿಗಿರಿ ಮಾಮ. ಊರು ಕಲಬುರಗಿ ಭಾಷೆ ಕುಂದಾಪುರದ ಇಪ್ಪರಂಚಿ. ಅವು ಈಗ ನೀವು ಸಾಲಿಗ್ರಾಮ ಮೇಳದಾಗ ಇದ್ರ ಸಾಲಿಗ್ರಾಮ ಇತ್ತ ನಿನ್ಗೆ ಮೊಂಡಿ ಚರಿತ್ತ ಮಲ್ಲ ಮಲ್ಲ ಶಬ್ದಗಳು ಏನು ಪ್ರಯೋಗ ಮಲ್ತದು ಪ್ರಯೋಗ ಮಲ್ಪುಣಿ ಆಂಡಾಪುಣಿ ದಿನ ಬರೆದು ಮಾಡ್ಬೇರೆ ಆಯ್ನ ಸಾವು ಆಯ ಓಡ್ ಚೈರ್ದ ಆಯ ಮರ್ಕದ ಏನೇ ಯಾರ್ಯಾರ ಹಣಿಯಾಗ ಏನ್ ಬರ್ದೈತೆ ನಮಗೇನು ಗೊತ್ತೈತೆ? ಏನ್ ಗೊತ್ತಾಯ್ತೆ? ನಾವೇನ್ ಓದ್ಲಿಕ್ಕೆ ನಾವೇನ್ ಬ್ರಹ್ಮನ್ ಕೊಟ್ ಮದ್ದವ್ರ ಏನ್ ಅಲ್ಲ. ಬದುಕಿದು ಜಟಕ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಬದುಕಿದು ಜಟಕ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಬದುಕಿದು ಜಟಕ ಬಂಡಿ. Yakshatilike. This program is sponsored by Gold Winner Refined Sunflower Oil. Powered by M. Sanjeev Shetty Silks and Readymades, MG Road, Mangalore, Main Road, Puttur. Co-sponsored by Atmashakti Vividodesha Sahakari Sangha Niyamita, Mangaluru. SL Sheet Jewelers and Diamond House, Mangaluru. Agri Enterprises, Electronics and Furnitures. And Rohan Corporation, Rohan City, Vijay, Mangalore. ಜಯತು ಜಯ ಗಜಮುಖನೇ, ಜಯತು ಗೌರಿ ತನಯ. ಜಯತು ಮಂಗಳಕಾಯ, ಜಯತು ವಿಘ್ನೇಶ. ಮೊದಲು ನಿಲ್ಲನು ನಾನು ಮುದದಿಂದ ನೆನೆಯುವೆನು ಗಣಪ. ಮೊದಲು ನಿಲ್ಲನು ನಾನು ಮುದದಿಂದ ನೆನೆಯುವೆನು, ಪದುಳದಿಂಪೊರೆಯಲ್ಲ ವಿಘ್ನನಾಶಕರೇ. ಜಯ ಜಯತು 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 ಜಯ ಜಯತು. ನಮ್ಮೂರ ಕಾವ ದೇವರು ಮಾದಯ್ಯ, ನಮ್ಮೂರ ಕಾವರಾಯರು. ನಮ್ಮೂರ ಕಾಯೋ ದೇವರು ಮಾದಯ್ಯ, ನಮ್ಮೂರ ಕಾವರಾಯರು ಮಾದಯ್ಯ, ನಮ್ಮೂರ ಕಾವರಾಯರು.
ಹತ್ತೂರ ಹರಕೆ ಕೊಂಡ್ಕೊಂಡು ಮಾದಯ್ಯ ಚಿತ್ತಾವ ಹರಸಿ ಕಾವರು. ಹತ್ತೂರ ಹರಕೆ ಕೊಂಡ್ಕೊಂಡು ಮಾದಯ್ಯ ಚಿತ್ತಾವ ಹರಸಿ ಕಾವರು. ನಮ್ಮೂರ ಕಾವ ದೇವರು ಮಾದಯ್ಯ, ನಮ್ಮೂರ ಕಾವ ದೇವರು, ನಮ್ಮೂರ ಕಾವ ದೇವರು ಮಾದಯ್ಯ, ನಮ್ಮೂರ ಕಾವ ದೇವರು ಮಾದಯ್ಯ, ನಮ್ಮೂರ ಕಾವ ದೇವರು ಮಾದಯ್ಯ, ನಮ್ಮೂರ ಕಾವ ದೇವರು. ಅಪ್ಪರ ಹೆಂಗಿದ್ಯಾ? ಏನ್ ತೊಂದ್ರೆ ಇಲ್ಲ ನೋಡ್ರಿ ಅಪ್ಪರ. ಅಪ್ಪರ ನಿಮ್ಮ ನೋಡಿದ್ರೆ ಗೊತ್ತಾಗಕ್ಕಿಲ್ಲ ಏನು ನೀವೇ ಹಿಂಗದೀರಿ. ನಿಮ್ ಮಗಳು ಹೆಂಗಾದಳು ನೋಡ್ರಿ. ಹೌದು ಮಗ, ಹೌದು. ಮತ್ತೆ ನಮ್ ಮನೆಯಾಗ ಏನೇ ಬೇಯಿಸಿದ್ರ ಕಡಿಮೆ ಆಗಕ್ಕಿಲ್ಲ. ಯಾಕೆ ಹೇಳ್ರಿ? ಯಾಕೆ? ಹಾಗೆ ಉಳಿಯಕ್ಕೂ ಇಲ್ಲ. ಇಲ್ಲ, ಎಲ್ಲ ತಿನ್ನಕ್ ನೀವಿದ್ದೀರಲ್ಲ. ಹಂಗಲ್ವೇ? ಅದು ತಿಂದು ಬಂದ ದೇಹ ಅಂತ ಹೇಳುವುದಕ್ಕಾಗುವುದಿಲ್ಲ. ಮತ್ತೆಂತದ್ದು? ನಮ್ ಹುಟ್ಟೆ ಹಾಗೆ. ಹೊಟ್ಟಿ ಭಾರ ಆಗೈತಿ. ಹೌದು. ಕಾಲೆಲ್ಲ ಆನಿಕಾಲ ಆಗೈತಿ. ಆನಿಕಾಲಲ್ಲ, ಜೋತ್ ಬಿದ್ದೈತಿ. ಯಾಕೆ ಮಾಡ ಕ್ಯಾಮೆ ಇಲ್ಲ ನೋಡ. ಕ್ಯಾಮೆ ಅಲ್ವೇ, ಪ್ರಾಯ ಆಯ್ತು. ಸುಮ್ನಿರಪ್ಪ. ಕ್ಯಾಮಿಗೆಲ್ಲ ಬರ್ತಾವ್ರ, ಅವ್ರಿಗೆ ಕ್ಯಾಮೆ ಮಾಡಿ ಬಿಡ್ತಾರ. ನೀವ್ ಹೆಂಗ್ ಹೇಳದ? ಮಾಡ್ರಪ್ಪ ಮಾಡ್ರು, ನೀವ್ ಮಾಡ್ರು, ನೀವ್ ಮಾಡ್ರು. ನೀವ್ ಮಾಡಂಗಿಲ್ಲ, ನೀವ್ ಕೂರಾಗತ್ತೀರಿ. ನಾನು ಕೂರುವುದು ಯಾಕೆ? ಅವ್ರು ಮಾಡ್ಬೇಕಾದಂತಹ ವಯಸ್ಸಿನಲ್ಲಿ ನಾನು ಎಷ್ಟು ದುಡ್ದಿರ್ಬೇಡ. ಸುಮ್ನಿರಪ್ಪ. ನೀ ಪ್ರಾಯದಾಗ ಎಷ್ಟು ದುಡ್ದಿ ಅಂತ ಇವಾಗ ನೀನು ನೋಡಿದ್ರೆ ಗೊತ್ತಾಗಕ್ಕಿಲ್ಲ ಏನ. ಎಷ್ಟು ದುಡ್ದಿ, ಏನ್ ಮಾಡ್ದೀನಿ? ಮನಿ ಕಟ್ಟಿದ್ಯೇನ? ಇಲ್ಲ. ನೀನ್ ಮನಿ ಹೆಂಗೈತಾ? ಮನಿ ಬೆಳಗತ್ತ ಸೂರ್ಯ ದೇವರು ಬರಕತ್ತಾರ. ಅಲ್ಲಿ ನೋಡಿದ್ಯೇನ? ಬಯಲ್ಸೀಮೆಯಲ್ಲಿ ಏನ್ ಮಾಡಿದ್ದಿ? ಬೈಲು ಹೊಂಗಲ ಹುಲಿಯೂರು. ಹೌದು, ಹುಲಿಯೂರಂಗ. ಹುಲಿಯೂರಲ್ಲಿ ನಮ್ಮ ಆಸ್ತಿ ಎಲ್ಲ ಇರುವುದಲ್ಲಿ. ಅಯ್ಯಪ್ಪ, ಆಸ್ತಿ ಆಸ್ತಿಯಲ್ಲಿ ಅಲ್ಲ, ಆಸ್ತಿ ಆಸ್ತಿ. ಅಪ್ಪ ಅಲ್ಲ ಆಸ್ತಿ ಮಾಡಿಟ್ಟಿದ್ಯಲ್ಲ, ಅದ್ ಯಾರಿಗೆ ಬೇಕಾಗ? ಅದೆಲ್ಲ ಬರಬಂತು ಹೋಯ್ತಲ್ಲ ಮಗ. ಅಪ್ಪ ನಿನ್ ಮೊದ್ಲಿನ ಹೆಂಡತಿ ಸತ್ತೋದಾಳ, ಎರಡನೇ ಹೆಂಡತಿ ಹೋದಾಳ, ಮೂರನೇ ಹೆಂಡತಿ ಮಗಳು ನಾನು ಅದೀನಿ. ಹೌದೇನು? ಹೌದು. ನಿನ್ಗೆ ಎರಡೆರಡು ಹೆಂಡತಿ, 3 ಮಕ್ಕಳ. ಮಕ್ಕಳೆಲ್ಲಿ ಹೋದಾರ? ಮಕ್ಕಳ ನೀನ್ ಒಬ್ಳಿದ್ದಿ. ಎಲ್ಲರೂ ಹೋದಾರ. ಯಾಕೆ ಹೋದಾರ? ನೀ ಅವ್ರಿಗೆ ಅಷ್ಟು ಕಾಟ ಕೊಟ್ಟಾಕಿತ್ತಿ. ಕಾಟ ಕೊಟ್ಟದ್ರಲ್ವೇ? ಮತ್ತೆ ಯಾಕೆ ಹೋದಾರ? ಬರ ಬಂತ. ಉಣ್ಣಾಕ್ ಏನಿಲ್ಲ ನೋಡು. ಉಣ್ಣಾಕ್ ಏನಿಲ್ಲ, ಅದಕ್ಕೆಲ್ಲ ಹೋಗೇ ಬಿಟ್ರು. ಅಪ್ಪ ಎಲ್ಲಾ ಒಂದ್ ದಿವ್ಸಕ್ ಮಾಡಿದ್ ನೀನೇ ಉಣ್ಣಕ್ ಹತ್ತಿ, ಮತ್ತ ಅವ್ರಿಗೆ ಹೆಂಗ್ ಕೊಡದಪ್ಪ? ಅದಕ್ಕೆ ಅವ್ರು ಊರ್ ಬಿಟ್ಟು ಹೋಗ್ಯಾರ. ಅಪ್ಪರ ಈಗ ಒಂದು ಕ್ಯಾಮಿ ಮಾಡಕ್ ಹತ್ತೀನಿ. ಏನೇ? ನಾನು ಮಾರಕ್ ಹೋಗ್ತೀನಿ. ಏನಪ್ಪ ಹಂಗ ಆ ಕಡೆ ಈ ಕಡೆ ನೋಡಕ್ ಹತ್ತೀನಿ? ಯಾರಾದ್ರೂ ಗಂಡಸರು ಇರುವಾಗ ಹಂಗೆಲ್ಲ ಮಾತಾಡ್ಬೇಡ್ವೆ. ಸುಮ್ನಿರಪ್ಪ. ಮಾರಕ್ ಹೋಗ್ತೀನಿ ಅಂದ್ರೆ ಗಂಡಸರು ಇರುವಾಗ್ಲೂ ಹಂಗ ಹೇಳ್ಬೇಕು. ನಿನ್ನಲ್ಲಿ ಮಾರುವುದಕ್ಕೆ ಏನುಂಟೆ? ಅಪ್ಪ ನಾವು ಮಾಡಿದ್ದಿಲ್ಲೇನ? ಎಂತ ನಿನ್ನ ಅಪ್ಪ ಎಲ್ಲಿದ್ರು ಮೇಳದಲ್ಲಿ? ಅಪ್ಪ ಒಂದ್ ಮೇಳ ಐತಿ ನಮ್ದು. ಯಾವ್ದು? ನಮ್ದೊಂದು ಮೇಳ ಐತಿ. ಆ ಮೇಳದಾಗ ಅಪ್ಪ ಹಿಂಗ್ ಕುಣಿದ್ ಹೆಂಗ್ ಗೊತ್ತುಂಟ? ಅದೆಂತದಪ್ಪ? ನಿನ್ನ ಬಜ್ಜಿ ಕೂಟ ಐತಲ್ಲ, ಆ ಕೂಟದಾಗ ನೀ ಕುಣಿಯಕತ್ತೀರಿ. ಸಾಲ ಮೇಳವ ಅಂತ. ಅವ್ರದ್ದು ಯಾವ್ದೆಲ್ಲ ಮೇಳ. ಅವ್ರ ಬೆಳಗತ್ತ ಹೋದ್ರ ಸಂಜೆಗೆ ಬರಕತ್ತದ್ರ. ಯಾಕ ಅಲ್ಲೇ ಕೂತ್ಕೊಂಡ ಮಾತಾಡಕತ್ತಾರ. ಮಾತಾಡಕ್ ಒಂದ್ ಬಿಟ್ರು ಬೆಳಗೋರಿಗೆ ಅವ್ರ ಒಬ್ರೇ ಮಾತಾಡಕತ್ತಾರ. ಮತ್ತೆ ಉಳ್ಳಾಗಡ್ಡಿ ವ್ಯಾಪಾರ ಯಾರು? ನಿನ್ನ ಅಪ್ಪ ಮಾಡ್ತಾನ? ಬಾರಿ ನೀವು ಮೆಣಸಲ್ಲೇನ? ಮೆಣಸಲ್ಲೇ ವ್ಯಾಪಾರ ಮಾಡ? ಮೆಣಸು ನನ್ನ ವ್ಯಾಪಾರ, ಉಳ್ಳಾಗಡ್ಡಿ ನಿನ್ನ. ಮತ್ತೆ ಮೆಣಸು ನಮ್ಮ ಅಪ್ಪ ಮಾರಾಟಕತ್ತಾರ, ಉಳ್ಳಾಗಡ್ಡಿ ನಾ ಮಾರಾಟಕತ್ತೀನಿ. ಈಗ ಮಾರಾಟಕ್ಕೆ ಹೋಗ್ಬೇಕಪ್ಪ. ಮಾರಾಟಕ್ಕೆಲ್ಲ ಆಯ್ತು ಮಗ. ಎಲ್ಲಾತು ಮಾರಾಟ ಆಯ್ತು? ನಾ ಹೋಗಿಲ್ಲೇನ? ಹೋಗಿಲ್ವಾ? ನಾ ಹೋಗಿಲ್ಲ. ಹಾಗಾದ್ರೆ ಅಪ್ಪ ಮೊನ್ನೆ ಒಬ್ಬ ಕೈ ಕೊಟ್ಟಾನ. ಯಾಕ? ಆ ಸುಂದರ ಕೈ ಕೊಟ್ಟಾನ. ಎಂತಕ? ಕಾಸು ಕೊಟ್ಟೇ ಇಲ್ಲ ನೋಡ. ಕೊಟ್ಟಿಲ್ಲ? ಇಲ್ಲಪ್ಪ. 1,001 ರೂಪಾಯಿ ಕೊಡಕತ್ತಾನ. ಎಂತ ದೇವಸ್ಥಾನ ಕಟ್ತಿದ್ದೀರ? ಅವ್ರು ಕೊಡಕ್ಕಿದ್ಯ ಲೆಕ್ಕ ಅಲ್ರೇನ್ರಿ? ಆ ಲೆಕ್ಕ ಚುಕ್ಕವಾಗಿರ್ಬೇಕ್ರಿ. 1,000 ಲೆಕ್ಕ ಸರಿ. 1 ರೂಪಾಯಿ? 1 ರೂಪಾಯಿ ಯಾವ್ದು? ನಾಡಿ ಬೇಡ ನಿನ್ ಮಗಳು ಮದಿಗೆ ಬೇಡ ನಿನ್ಗ. 1 ರೂಪಾಯಿ ಮದುವೆ ಮಾಡುದ? ಅಪ್ಪ 1 ರೂಪಾಯಿ ಮಾಡಿ ಎಷ್ಟು ದೊಡ್ಡ ಗಂಟು ಮಾಡಿದ್ದಾರೆ ಗೊತ್ತೇನು? ಅಪ್ಪ ಗಂಟು ನೋಡಿದ್ರ ಅಪ್ಪನಿಗಿಂತ ದೊಡ್ಡದದಿ ಅದು. ಅಪ್ಪ ಈಗ ಹೋಗ್ಬೇಕಾ? ಯಾರಿಗೆ ಸಾಲ ಕೊಡಕ್ಕಿಲ್ಲ? ಇಲ್ಲ. ಯಾರಿಗೆ ಕೊಡಕ್ಕಿಲ್ಲ? ಸಾಲ ಕೇಳಿ ಸ್ನೇಹ ಕಳೆದುಕೊಳ್ಳಬೇಕು. ಹಂಗೆ ಎಲ್ಲಿ ಬರೀಲಿ ಅಪ್ಪ? ಎಲ್ಲಿ ಬರ್ಕೊಳ್ಳಿ? ಬರೀಲಿಕ್ಕೆ ಜಾಗ ಉಂಟು, ಅದು ಮತ್ತೆ ಹೇಳ್ತೆ. ಅಪ್ಪ ನೀ ಮೆಣಸು ಮಾರಕತ್ತೇನು? ಹೌದು. ನಾ ಉಳ್ಳಾಗಡ್ಡಿ ಹಿಡ್ಕೊಂಡು ಮಾರಕತ್ತೀನಿ. ಹೋಗ್ ಬರ್ತೀನಿ ಅಪ್ಪ. ಉಳ್ಳಾಗಡ್ಡಿ ನಮ್ಮೂರ ಕಾವ ದೇವರು ಮಾದಯ್ಯ, ನಮ್ಮೂರ ಕಾವರಾಯರು. ನಮ್ಮೂರ ಕಾವ ದೇವರು ಮಾದಯ್ಯ, ನಮ್ಮೂರ ಕಾವರಾಯರು. ಮಾದಯ್ಯ ನಮ್ಮೂರ ಕಾವ, ಮಾದಯ್ಯ
ನಮ್ಮೂರ ಕಾವರಾಯರು. ಇದು ನಿನ್ನ ಮಕ್ಕಳ ಗಂಡು ಮಕ್ಕಳ ಹೆಚ್ಚಿನ ಬರ್ಲೇ ನಿಕ್ ಮಾರಿ ನೋಡ್ರಿ ಮಾರಿ ಮಾರಿ ಓಯ್ ಮಾರಿ ಮಾರಿ ನೋಡ್ರಿ ಮೋರಿ ಮೋರಿ ಮೂಜಿ ಮತ್ತೆ ಮುಡ್ದು ನಲ್ಲ ಮಾಡ್ತಿದ್ದೀರು ಮಾರಿ ಮಾರಿ ನೋಡ್ರಿ ಏನಾದ್ರೂ ಹೊಂದಾಣಿಕೆ ಐತೇನಾ ಇಲ್ಲಪ್ಪ. ಇದನ್ನ ಏರಿ ವೀರಬಾವು ಯಾವುದೋ ಎಂಚಿನ ಜನ ಮಸನ ಕಾಪಣ ಎಲ್ಲ ಗೊತ್ತು ಮುಂಚಿನ ಅವಸ್ಥೆ ಮಾರಿ ಶಂಕು ಖುಷಿಯಾಗಿ ನಿಂದುಂದಿ ಈ ಜನ ತಂಗಿ ಈ ಜನ ಬೆಚ್ಚವಂತ ತಳ್ಳದ್ರು ನಾನು ಬೆಚ್ಚ ಬಲ್ತ ಏನ್ ಓದ್ರಕ್ಕ ಹತ್ತಾನ ಈ ಓದೋದಿಲ್ಲ ಅಂದ್ ಇಲ್ಲ ಇಲ್ಲ ಶಾಲೆ ಹುಡುಗಿ ಏನ್ ಓದ್ರಕ್ಕ ಹತ್ತಾನ ಎಂಚಿನ ಬಗಳೋದಿಲ್ಲ ಅಂದ್ ಏನ್ ಓದ್ರಕ್ಕ ಹತ್ತೈತಿ ಬರ್ತಿದ್ದೀತೆಗೆ ಓಡಿ ಹತ್ತಿದೀತೆ ಹೌದಾಗ ನಡಿ. ಹೊರ್ದೋಗು ಹತ್ತಿದೀತೆ ಹೊರ್ದೋಡು ಬರ್ತಿದ್ದೀತೆ ಸೊಕ್ಕ ಮರ್ಲು ಏನು ಯಾಜನ ಮನೆ ಏನು ಹೊರ್ದೋಡು ಬರ್ತಿದಿ ಹತ್ತಿದೀತೆ ಓಡೆ ಏನು ಯಾನು ಹೊರ್ದೋಡು ಬರ್ತಿದಿ ಮರ್ಲ ಒಂಜಿ ಚೂರು ಅಗಳ ಭಾಷೆ ಕಲ್ಪಡ ಮೈಕ್ ಕನ್ನಡ ನಿಕ ಆತ್ಲ ಅರ್ಥ ಆಗ್ಜ ಈ ದಾದ ಬಗಳೋದಿಲ್ಲ ಓದು ಓದು ಬಿ ಆಗಿದೆ ಯಾರಪ್ಪ ನೀವ ಅದಕ್ಕೆ ಉಂಟಲ್ಲ, ಅದಕ್ಕೆ ತಿಗೆತ್ತನೆ ಈಗ ಎಡ್ಡೆ ಮುಂಚಿದ ಪೊಡಿ ಹಾಕಿ ನಕ್ಕಬೇಕು ತೆಮ್ಮಗೆ ಏನ್ ತೆಮ್ಮ ಏನ್ ತೆಮ್ಮ ತಮ್ಮ ಮಿಗ್ಯಾ ಹಾಯ್ ಅಂತ ನೀರನ್ ಬರೊಮ್ಮೆರೆ ಗೊರಿಗೆ ಮಗೆ ನಿಂದ ಮರ್ಲ ಅಲಿಕ್ ಏನ್ ಮಾತಾಡ್ತಕ್ಕ ಹತ್ಯಾನ ತಪ್ಕೊಂಡ್ರಲೇ ಓ ಮರ್ಲ ತಪ್ಕೊಂಡ್ರೆ ಈಗ ದಮ್ಮು ಕುಳ್ಳುದಿಲ್ಗೆ ದಮ್ಮು ಕುಳ್ಳು ಅದಕ್ಕೆ ಉಂಟಲ್ಲ ತಪ್ಕೊಂಡ್ರಲೇ ಅದಕ್ಕೆ ಒಂದು ತಿಪ್ಪಿ ಇಡ್ತಾರೆ ಈಗ ಹೋಗಿ ಅಲ್ಲಿ ಕುಂಟಿಗಾನಕ್ಕೆ ಹೋಗಿ ಈಚೆ ದಮಿ ಅಲ್ಲಿ ಒಂದು ತಿಪ್ಪಿ ಇಟ್ಟು ತಿಪ್ಪಿ ಟುಯ್ 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 ಅಂತಾಗೆ ಓ ಓ ಅಣ್ಣ ದಮ್ಮ ದಮ್ಮುತ್ ಎಂತ ತಪ್ಕೊಂಡ್ರಲೇ ದಪ್ಪು ಒಡಿಗೆನಾ ಅವಳು ಈ ಮಣಿಪದ್ಯ ಕುಳ್ಳುಂದು ಅಂಚ ನಿನಗೆ ನಮ್ಮ ಕನ್ನಡ ಬರುವುದಿಲ್ಲವಾ ಸ್ವಲ್ಪ ಸ್ವಲ್ಪ ಅರ್ಥ ಆಗ್ತೈತಿ ಯಪ್ಪ ನಿಮಗೆ ಪೂರ್ತಿ ಅರ್ಥ ಆಗುವಾಗ ನಮಗೆ ಪೊರ್ತಾಗ್ತದೆ ಪೊರ್ತಾಗ್ತದೆ ಕಂಠಪಾಠ ಗೊತ್ತಾಗ್ತದೆ ಇದು ಮುಗಿಲಿಕ್ಕೆ. ಇದು ನೀವೇನು ಯಾವ ಊರಿಂದ ಬಂದದ್ದು ಇಲ್ಲಿಗೆ ಯಾಕೆ ಬಂದದ್ದು ಎಂತದ್ದು ಕತೆ ನಿಮ್ಮದು ನಮ್ದು ಇಲ್ಲಲ್ರಿ ನಮ್ಮೂರು ಕಲ್ಬುರ್ಗಿ ನಮ್ಮೂರು ಬಲಸೊರ್ಗಿ ನಮ್ಮೂರು ಕಲ್ಬುರ್ಗಿ ನಮ್ಮೂರು ಬಲಸೊರ್ಗಿ ಬಂದಾರ ತೊರೆದು ನಮ್ಮೋರ ಕೇಳಲ್ಲ ಬಂದಾರ ಎಳೆದು ನಮ್ಮೋರ ಬಂದಾರ ತೊರೆದು ನಮ್ಮೋರ ಕೇಳಲ್ಲ ಬಂದಾರ ತೊರೆದು ನಮ್ಮೋರ ವ್ಯಾಪಾರ ಕಂತ ನಾವು ಜೋಪಾನ ಬದ್ಕೊಂಡು ವ್ಯಾಪಾರ ನಾವು ಜೋಪಾನ ಬದ್ಕೊಂಡು ನೀವಾರು ಮಾಡ್ರಯ್ಯ ಏನ ಆ ಮಾದೇಶ ಕಾವಾನು ಭೂಮಿಯೊಳಗ ನಿಮ್ಮ ನಮ್ಮೂರು ಬಲಸರ್ಗಿ ನಮ್ಮೂರು ಕಲ್ಬುರ್ಗಿ ನಮ್ಮೂರು ಬಲಸರ್ಗಿ ಬಂಧಾನ ತೊರೆದು ನಮ್ಮೂರ ಕೇಳಲ್ಲ ಬಂಧಾನ ತೊರೆದು ನಮ್ಮೂರ ಕೇಳಲ್ಲ. ಇನ್ನು ಮುಂದೆ 7ನೇ ತರಗತಿಯ ವಿದ್ಯಾರ್ಥಿಗಳಿಂದ ಮತ್ತೊಂದು ಜಾನಪದ ನೃತ್ಯ. ಎಂತ ಬೊಜ್ಜವ ನಿಮ್ಮದು ಲಿಕ್ ಬರ್ಲಾ ಲಿಕ್ ಏನ್ ಓದ್ರ ಕತ್ತೇನ ಹೊಡ್ದಾಗ ಹಾಕ್ಯಾಡ ಗೆಬ್ಬಿಟ್ಟಿವೆ ಹೊರದಾಗ ಹಾಕುವ ನೀರಿನ ಅಮ್ಮೇರ್ನ ಬುದಾರ್ ಬಣ್ಣತ್ತ ಜನ ಏನು ಹೊರದಾಗ ಹಾಕುವ ಬಣ್ಣ ಏನು ಒದರ ಕತ್ತಿ ನಮ್ಮೂರು ಯಾವ್ದಂತ ಕೇಳ್ರಿ. ಎಂತ್ರ ಊರು ನಿಮ್ದು? ಎಂತ್ರ ಊರು? ಯಾವ ಊರು ಕೇಳು ಮಾರದ ಎಂತ್ರ ಊರು? ಯಾವ ಊರು? ಕಲ್ಬುರ್ಗಿ. ಕಲ್ಬುರ್ಗಿ ಕಲ್ಬುರ್ಗಿ ಓ ಕಲ್ಬುರ್ಗಿ ಅತ್ಯ ಕಲ್ಬುರ್ಗಿ
ಕಲ್ಬುರ್ಗಿ ಅತ್ತ ಮಾರ ಕಲ್ಬುರ್ಗಿ ಕಲ್ಬುರ್ಗಿ ಬೈಲ ಹೊಂಗಲ ಬೈಲೊಂಗಲ ಅಲ್ಲಿ ವಾವೂರದ್ದು ಒಡಿ ಪೋಯಿ ಮಾರ ಕಲ್ಬುರ್ಗಿ ಬೈಲ ಹೊಂಗಲ ಈ ಬೋತ ನಡೆ ನಿಕ್ಕದಾಯ ಊರು ಯಾರು ನನ್ನಿಂದ ನಿನಗೇನಾದ್ರು ಸಮಸ್ಯೆ ಹಾಯ್ ಊರು ಕಲಬುರ್ಗಿ ಭಾಷೆ ಕುಂದಾಪುರದ ಇಪ್ಪಡಂಚಿ ಅವು ಈಗ ನೀವು ಸಾಲಿಗ್ರಾಮ ಮೇಳದಾಗ ಇದ್ರ ಸಾಲಿಗ್ರಾಮ ಇತ್ತ ನಿನ್ಗೆ ಮೊಂಡಿ ಸೇರಿತ್ತ ಮಂಡಿ ಮಂಡಿ ಸೇರಿ ಇಲ್ಲಿಯಾ ಮಣಿ ಪೊಚ್ಚ ಮಾರೆ ಅವರ ಕಲ್ಬುರ್ಗಿ ಇಲ್ಲಿ ಅಂತ ಬಂದ್ರಿ ಅಲ್ಲಿ ಹುಲಿಯೂರು ಅಂತ ಇದ್ರಿ ಹುಲಿಗುರು ಸಿಕ್ಕಿದ್ರೆ ಒಳಗೆ ಹಾಕ್ತಾರೆ ಮಾರೆ ಹುಲಿಯೂರು ದುರ್ಗ ಹುಲಿಯೂರ್ದು ಹುಲಿಯೂರು ದುರ್ಗ ಹುಲಿಯೂರು ದುರ್ಗದ ರಾಯಪ್ಪ ಅಂದ ರಾಯಪ್ಪ ದಾಯಪ್ಪ ರಾಯಪ್ಪ ದಾಯಪ್ಪ ಅಂದ್ರೆ ರಾಯಪ್ಪ ಆಯ್ತು ಆಯ್ಡಲ್ಲ ಮರ್ಲಾಡ ಅರ್ಜುಂಟ ಪತ್ತರ ಬಂಗ ಅಲ್ಲಿಂದ ಇಲ್ಲಿಗೆ ಯಾಕೆ ಬಂದದ್ದು ಬರೆ ಬಂತ್ರಿ ಬರೆ ಯಾರು ಬರೆ ಹಾಕಿದ್ದು ಅಲ್ಲಿ ಬರೆ ಬಂತ್ರಿ ಬರೆ ಅಂತ ಸುಲಭ ಮಾರೆ ಒಂದು ವರ್ಮಣುದು ನಮ್ಮಲ್ಲಿ ಉಂಟು ನಮ್ಮವರಲ್ಲಿ ನಾನು ಏನ್ ಮಾಡ್ತಾ ಈಗ ಪಾತ್ರೆ ಕೊಡ್ತು ದೊಡ್ಡ ಕೋಕಲ ಉಂಟು ಈಗೆಲ್ಲ ಬರೆ ಗರ್ಪಿ ಎಲ್ಲ ಸಮತಟ್ಟು ಕೋಕಲ ಉಂಟಿದಲ್ಲಿಂದ ಈಗ ಓಡಬೇಕಾದ್ರೆ ತಿರುಗ್ತದೆ ಹೆಣ್ಮಣುತ್ತಾ ಇವಾಗ ನಾನು ಮಾತಾಡಿ ಕೊಡ್ತೇನೆ ಒಟ್ಟಿಗೆ ಎರಡಿದ್ದು ಬರ್ತದೆ ಒಟ್ಟಿಗೆ ಎರಡು ಮಣ್ಣು ಕೊಂಡೋಗ್ಲಿಕ್ಕೆ ಅದ್ರದ್ದು ಬೇತೆ ಕೋಕಲ ಅವು ಒಟ್ಟಿಗೆ ಚೀಕ್ಲ ಬರೆ ಎತ್ತವು ಬರ ಬಂಡೆ ಬರ್ಸ ಬರುದಿಲ್ವಾ ಬರ್ಸ ಬರದೆ ನೀರಿದ್ದವಳು ನೀರಿಲ್ವಾ ನೀರು ಕುಪ್ಪಿಯಲ್ಲಿ ಕೊಂಡೋದ್ರೆ ನಮಗಾಗ್ತ್ರಿ ಕೃಷಿ ಮಾಡಕ್ ಆತೇನ್ರಿ ಕೃಷಿಕ ನೀರು ಕುಪ್ಪಿಡ್ಕೊಂಡು ಹಾಪಡ ಮಗ್ಲ ಬರ ಬಂತ್ರಿ ಹಂಗ ಗುಳೆ ಎದ್ದು ಬಂದ್ರಿ ಗುಳೆ ಎದ್ದು ಬಂದ್ಬಿಟ್ವಿ ಕುಲೆ ಬಂದ್ರೆ ನೀನ್ ಯಾಕೆ ಬಂದದ್ದು ಮಾರೆ ಕುಳೆ ಅಂದ್ರೆ ಎಂತದ ಗುಳೆ ಎದ್ದು ಕುಲೆ ಎಲ್ಲ ಒಟ್ಟಿಗೆ ಯಾರದೆಲ್ಲ ಕುಲೆ ಬಂದಿದೆ ಆಮೇಲೆ ನೀವು ಉಳೆ ಎಲ್ಲ ಕರೀಲಿಲ್ವಾ ಅದಕ್ಕೆ ಒಂದು ವಿಷಯ ಮಾಡುವ ಇನ್ನೊಮ್ಮೆ ಉಂಟಲ್ಲ ಮಾಲಯ ಅಮಾಸೆದಾಗೆ ಪಿತೃಪಕ್ಷ ಅಂತ 15 ದಿನ ಉಂಟು ಅದರಲ್ಲಿ ನೀವು ಒಂಜಿ ದಿನ ಏಪಾದ್ರೂ ಐತಾರದನಿ ಎಲ್ಲರನ್ನು ಒಂದು ಮನೆ ಇಟ್ಟು ಪೊಸೆ ಕೊಡಿ ಒಂದು ಬೈರಸ್ 35 ತಲ ಯಾವು ಅವಾಗಲೇ ಅಂದ ಜಪ ಎಲ್ಲೆಲ್ಲ ಕುಲೆ ಅದನ್ನು ಬೈರಸ್ ಇಟ್ಟು ಒಂದು ಕೋರಿದ ಕಜಿಪ್ಪು ಮಾಡಿ ಮತ್ತೊಂದು ಸ್ವಲ್ಪದ ಕುಪ್ಪಿ ಇಟ್ಟು ಕೋರಿ ಅಂತ ಹೇಳಿದ ಕೋರಿಗೆ ಅಂತ ಹೇಳಿದ ಮರಲ ಕೋಳಿ ನಾಟಿ ಕೋಳಿ ಗೊತ್ತೇನಾ ನಾಟಿ ಕೋಳಿ ಬೇಡ ಮಾರೆ ನಾಟಿ ಕೋಳಿಗೆ 400 ಹೇಳ್ತಾರೆ ಕರ್ಮದಿದ್ದು ಚಾಪೆ ಬೊಲ್ದು ಕೋರಿ ಉಂಟಲ್ಲ 100 ರೂಪಾಯಿಗೆ ಸಿಗ್ತದೆ ಓ ಮರ್ಲ ಕುಳೆ ಬಂದಾಯ್ತು ಗುಳ್ಳೆ ಬಂದ್ರೆ ಅದಕ್ಕೆ ಕೂಲಿದ ಕುಣಿನಿಗೆ ಮುಟ್ಟಿಸ್ಬೇಕು ಗುಳೆ ಎದ್ ಬಂದೂರಿ ಬೆಚ್ಚ ನೀರು ಬಿಡ್ತೇನೆ ಮರ್ಲ ಇಡೀ ಗುಳೆ ಎದ್ ಬಂದಿವ್ರಿ ಪಂಡ ಪೂರ ಬುಡಾರ ಬಿಡ್ತು ಜನ ಜಾನುವಾರು ಎಲ್ಲ ಬರ ಬಂದ್ ಸತ್ತೋತ್ರಿ ಅಯ್ಯೋ ಮತ್ತೆ ನೀನು ಜನ ಎಲ್ಲ ಸತ್ರಲ್ಲ ನೀವು ಜನ ಜಾನುವಾರು ಎಲ್ಲ ಹೋದವ್ರು ಜಾನುವಾರು ಸತ್ತಿತ್ತಲ್ಲ ನೀವು ಮತ್ತೆ ಹೇಗೆ ಬಿದ್ದು ಜಾನುವಾರು ಅದು ಬೆತ್ತ ಅವರೆಲ್ಲ ಹೋದ ಮೇಲೆ ನೀವು ಬದುಕಬೇಕೋ ಬೇಡವಾ ಬೇಕು ಅದಕ್ಕೆ ಊರ್ ಬಿಟ್ಟು ಬಂದ್ರಿ ಬಂದ್ರಾ ಈಗ ಯಾರೆಲ್ಲ ಬಂದದ್ದು ನಾವ್ ಒಬ್ಬನೇ ಅಲ್ಲ ನನಗೊಬ್ಳು ಮಗಳಾದ ಎಲ್ಲಿದ್ದಾಳೆ ಮಗಳು ಎಲ್ಲಿ ಬಾಳೆ ಆದಿ ಎಲ್ಲ ಸಣ್ಣ ಹುಡುಗಿಯ ಸಣ್ಣದೇ ಆದ್ರೆ ನೀವು ಹೇಳುವಷ್ಟು ಸಣ್ಣದಲ್ಲ ಮತ್ತೆ ಎಷ್ಟು ದೊಡ್ಡದು ಸಾಧಾರಣ ಒಂದು 16 ದಾಟಿ 17 ಜಾರಿ 18 ಕಾಲಿಟ್ಟವಳೆ ರಾಮದೇವರೇ 17 ಜಾರದನಿಗೆ ನೀ ಕರ್ತಾ ಇದ್ದತೆ ಅವಂತೆ 14 ಕಡತ್ತದೆ 17 ಜಾರ್ದು ಬಂಡ ಅಕ್ಕನ ಭಾಷೆ 17 ಜಾರ್ದು ಬೋತು ನೀವು ಪಂಡ ವರ್ಷ 17 ಆಮೇಲೆ ಈಗ 18 ಕಾಲಿಟ್ಟಾರೆ ಕಾಲ್ ಲೀಟರ್ಗೆ 18 ಕಾಲ್ ಲೀಟರ್ ಕಾಲಿಟ್ಟಾಳೆ ಅಯ್ಯೋ ಎಂಚಿನ ಇಟ್ಟೆಲ್ಲ ಮಾರಿ ಕಾಲಿಟ್ಟಾಳು ಕಾರ್ ಇಡ್ತಾಳು
ಕಾರು ದೀತೇರು ಕಾಲಿಟ್ಟಲ್ ಹಾ ಕಾಲಿಟ್ಟೆ ಕಾಲಿಟ್ಟೋಳು ಕಾಲಿಟ್ಟಲ್ ಕಾಲಿಟ್ಟು ಕಾಲಿಟ್ಟೇಲ್ ಕಾಲಿಟ್ಟಲ್ ಕಾಲಿಟ್ಟೇಲ್ 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 ಅಷ್ಟು ಜನ ಎಲ್ಲ ಕೆರುವ ಮಾರ್ಲು ಅಂತ ಜೈ ಮಧ್ಯಕ್ಕೆ ಬಾ ಮತ್ತೆ ಎಲ್ಲಿಂಟು ಮಧ್ಯಸ್ಥ ಎಂತ ಮಧ್ಯ ಎಲ್ಲಿತೆ ಮಧ್ಯ ಹಾಗೆ ಅದು ನಿಂಗುದಲ್ವಾ ಸಾವು ನಡುವಲ್ಲಿ ಉಂಟು ಅಂತ ಆಯ್ತಾ ಈಗ ಬಂದದ್ಯಾಕೆ ಎಂತ ವ್ಯಾಪಾರಕ್ಕ ಅದು ಎಂತ ಬೆಚ್ಚ ಮಾಡಿ ಅದು ಬೆಚ್ಚ ಮಾಡ್ತಾ ಹತ್ತು ಬಾರೆ ಹೆಂಗ ಕಟ್ತೀರಿ ಬೋ ಕಾಣುದು ಎಂತದು ಮಾರ್ರೆ ಒಂದು ಮೂಜೆತ ತೊಟ್ಟೆ ಐನೇನು ದಿಂಜ ಇಲ್ಲ ತೊಟ್ಟೆ ಬರ್ತದಲ್ಲ ಸಣ್ಣ ತೊಟ್ಟೆಯಲ್ಲಿ ಜೊತೆಗೆ ಉಂಟು ಒತ್ತು ಒತ್ತು ತಳ್ಳಿದಾಗ ಹೀಗೆ ಆಗ್ತದೆ ತೊಟ್ಟೆ ಹಾಗೆ ಆಗಿದೆ ಅಮ್ಮಸರು ಬಿಟ್ಟು ಗೋಲಿ ಬಜೆ ಎತ್ತಲ್ಲ ಎಲ್ಲಿ ಎಲ್ಲೆಲ್ಲ ಪಿಂಕ್ ಇದೆ ಮಾರೆ ಸಾಯ್ಲಿ ಮರಳು ಮಾತಾಡಿದ್ ಮಾರೆ ಓ ಈಗ ದಪ್ಕೊಂಡ್ರಲೇ ಮಂಗ್ಯ ದಪ್ಕೊಂಡ್ರಲೇ ಮಂಗ್ಯ ಮಂಡ್ಯಗೆ ಮಂಡ್ಯ ಅಷ್ಟೇ ಮಂಗ ಅಂದ್ ನೀವು ಇದು ಬಂದದ್ಯಾಕೆ ಇಲ್ಲಿಗೆ ಇಲ್ಲಿ ವ್ಯಾಪಾರ 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 ಎಂತ ವ್ಯಾಪಾರ ನಮ್ದು ಮೆಣಸ ಬೇರೆ ಮುಂಚಿದ ಬೇರೆಗೆ ಮೆಣಸ 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 ಎಷ್ಟು ಮೆಣಸು ಉಂಟು ನಿಮ್ಮಲ್ಲಿ? ಬ್ಯಾಡಗಿ 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 ಮೆಣಸಿನಕಾಯಿ ಹೌದಾ ನಮ್ದು ಕುಂಟೆ ಮುಂಚಿಲೆ ಪದ ಒಳ್ಳೆ ಖಾರ 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 ಅವು ಕಾಯ್ತನತ ಆ ಮುಂಚೆ ಕಾಯ್ತನ ಕರ ಕರ ಅನ್ಬಿಟ್ಟು ಚಕ್ಕ ಖಾರ ಮಾರ ಖಾರ 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 ಈಗ ಮಗಳು ಅವಳು ವ್ಯಾಪಾರ ಮಾಡ್ತಾಳ ಈಗ ಮಗಳು ವ್ಯಾಪಾರದ ವ್ಯಾಪಾರಕ್ಕೆ ಬಿಟ್ಟು ಬ್ಯಾಡಗಿ ಮೆಣಸು ಖಾರ ಬರ್ತದೆ ಇಲ್ಲ ಉದ್ದದ ಮೀ ಕುಂಟೆ ಮುಂಚಿ ನೋಡಿ ಮುಂಚೆ ತರಡ್ಲ ಉಂಟು ಬೇಟ ಆ ಉರುಂಟುದ ಎಲ್ಲೆಲ್ಲ ಸಣ್ಣದುಂಟಲ್ಲ ಇಷ್ಟು ದೊಡ್ಡದು ಕುಂಟೆ ನಮ್ಮ ಕುಂಟೆ ಮುಂಚೆ ಗೊತ್ತಜ್ಜಿ ಕುಮಟ ಕುಮಟ ಮುಂಚೆ ಬೇತೆ ಸಪುರದ್ದು ಉಂಡೆ ಮುಂಚಿ ಉಂಟಲ್ಲ ಉಂಡೆ ನಿಂದು ಬ್ಯಾಡಗಿ ಉದ್ದ ಅಲ್ವಾ ಉಂಡೆ ಮುಂಚೆ ಬರ್ತದ ಮುಂದೆ ಮುಂಡೆ ಅಲ್ವಾ ಮರಲ ಉಂಡೆ ಉರುಂಟಿದ್ದು ಖಾರ ಬರ್ತದೆ ಅದು ಅದು ಹಾಕಬೇಕು ರಡ್ಡಿದ್ದು ಅದು ಅದಾರಿ ನಮ್ಮಲ್ಲಿ ಅದಾಗಿ ರಡ್ಡಿದ್ದು ಹಾಕಿದ್ರೆ ನಮ್ಮ ಮನದಲ್ಲಿ ಇಲ್ಲಲು ಲಗೊಂಡಲ್ಲಿ ಪಡವು ಏನ್ ಹೇಳ್ತೀರಿ ಎಂತಾರೆ ನನ್ನ ಮಗಳು ವ್ಯಾಪಾರ ಮಾಡ್ತಾಳ ಮಗಲ್ಲ ಬೇರೆದಾಗೈತೆ ಎಂತ ವ್ಯಾಪಾರ ವ್ಯಾಪಾರಕ್ಕೆ ಬಿಟ್ಟು ಉಳ್ಳಾಗಡ್ಡಿ 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 ಉಳ್ಳಾಯಿ ಬಿಟ್ಟತ್ತಿ ಉಳ್ಳಾಗಡ್ಡಿ ಅಂತ ಹೇಳಿದ್ರೆ ಉಳ್ಳಾಗಡ್ಡಿ ಇದು ಪುರಿಮೆ ಪುನಃ ಉಳ್ಳಾಗಡ್ಡಿ 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 ಗಜಕರ್ಣ ಅಂತ ಹೇಳ್ತಾರೆ ಅದ ಗಜಕರ್ಣ ಎಂತ ಮಾಸ ಮಾಡುವ ನೊಟ್ಟಿಗೆ ಓಡಿಲ್ಲ ಮಾಸ ಪಾಪ ಮಾಸ ಉಳ್ಳಾಗಡ್ಡಿ ಅಂದ್ರೆ ಕೊಚ್ಚುದಾ ಉಳ್ಳಾಯಿ ಬಿಟ್ಟು ಮಾಸ ಅಲ್ಪ ನುಟ್ಟು ಬಸ್ ನೀರುಳ್ಳಿ ಈರುಳ್ಳಿ ನೀರುಳ್ಳಿ ಅಲ್ಲವಾ ಈರುಳ್ಳಿ ನೂರುಳ್ಳಿ ಅದಕ್ಕೆ ನಾವು ತುಳುವಿನಲ್ಲಿ ನೀರುಳ್ಳಿ ಅಂತ ಹೇಳುದು ಕನ್ನಡದಲ್ಲಿ ನಮ್ಮ ಕನ್ನಡದಲ್ಲಿ ಈರುಳ್ಳಿ 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 ಏನು ಅಮ್ಮಿರ್ಲಿಜ್ಜೆ ಅಮ್ಮಿರ್ಲಿಜ್ಜೆ ಅವಳು ವ್ಯಾಪಾರ ಮಾಡ್ತಾಳ ಅಲ್ಲಿ ನೀರ್ಲಿದೆ ಬೇರೆ ಈ ಮುಂಚಿದ ಬೇರೆ ಬೇಕೇನ್ರಿ ಮೆಣಸು ಬೇಕೇನ್ರಿ ಮೆಣಸು ನಾವು ಮುಂಚೆ ತಿನ್ನುದಿಲ್ಲ ತಿನ್ನಲ್ಲ ಇಲ್ಲ ಮತ್ತೆ ನಾವು ಹೀಗೆ ಕಜಿಪ್ ಮಾಡುದು ಕಾಯಿ ಮುಂಚೆ ಹಾಕಿ ಕಜಿಪ್ ಮಾಡುದು ಕಾಯಿ ಕೆಂಚಿನ ಅಂದ್ರೆ ಕಾಯಿ ಮುಚ್ಚಿ ಏನತ್ತಪ್ಪ ಬಂದೆ ಹುಲಿ ನಾ ಹುಚ್ಚರಲ್ಲೆಲ್ಲ ಮಾತಾಡ್ತೀನಿ ಆಯ್ತು ನಿಮ್ಮ ಹೆಸರು ಎಂತ ಪುದಾರ್ ಎಂತ ರಾಯಪ್ಪ ಎಂತ ಎಂತ ಹುಳಿಯೂರು ದುರ್ಗದ ರಾಯಪ್ಪ ಕುಲ್ಲಿದ್ಯಂತ ವಿಷಯ ವ್ಯಾಪಾರ ಮುಂಚೆ ನಮಗೆ ಮುಂಚೆ ಬೇಡ ನಮಗೆ ಉಳ್ಳಾಗಡ್ಡಿ ಬೇಕು ಉಳ್ಳಾಗಡ್ಡಿ ಬೇಕಂದ್ರೆ ಉಳ್ಳಾಗಡ್ಡಿ ನೋಡುವ ಹಿಂಗ್ ಹೋಗ್ರಿ ಪುಣ್ಯಾತ್ಮ ಈಗ ಸರಿ ನೀವು ಎಂತದ್ದು ಉಳ್ಳಾಗಡ್ಡಿ ಇಟ್ಟುತ್ತೇನೆ ಎಲ್ಲಿಟ್ಟು ಕರಿ ಹೆಚ್ಚಿನ ಬಣ್ಣದ ಸಾತ್ತೀನಿ ಅಪ್ಪರ ಯಾರವರು ಗ್ರಾಹಕನ ಮಕ್ಕಳಿಬ್ರದಾರ ಗ್ರಾಹಕರೇ ನಮ್ಮ ದೇವರು ಯಾರು ಇವರೇನ ಗ್ರಾಹಕರೇ ಕೆಂಪ ಇದ್ದಾನ ಛಾಯಾ ಗ್ರಾಹಕರೇ ನಮ್ಮ ದೇವರು ಎಂತ
ಚಾಯ್ ಮಾರುವಣ್ಣ ಚಾಯಗ್ರಾಗ ಪೊಣ್ಣು ಮಾತ್ರ ಬಾರಿ ಕೊಡ್ಲದ ಪೊಣ್ಣು ಅಂಚೆ ತರಣ ಮುಂಚೆ ಮಾತಾಡ್ಬೇಕ ಅಪ್ಪ ಇವ್ನು ಸರಿಯಾಗಿ ಕೆಪ್ಪ ನಿನ್ನಪ್ಪ ಏರಿಯ ಪಪ್ಪ ನೀ ಕೂರು ಅಲ್ಲಿ ಅಂಬೇರಿ ನೀ ಮಾಡ್ಬಿಡಿ ಅಪ್ಪ ಏನ್ ಮಗ ಒಬ್ಬಂದ್ ಕೆಂಪ ಐತಿ ಒಬ್ಬಂದು ಹಳದಿ ಐತಿ ಮಂಜೆಲ್ಲ ಐತಿ ಯಾವ ಊರಿಂದ ಬಂದಾರ ಎಲ್ಲಿಂದ ಬಂದಾರ ಇದು ಮಗಳ ಮಾತಾಡ್ಬೋದಲ್ಲ ಶರಣ್ರಿ ಅಪ್ಪ ಶರಣ್ರಿ ಯಬ್ಬಾ ಏರನಿ ಕಿರ್ದು ಬೈದಿರಿ ಮುಕು ಚರಂಡ್ರಿ ಅಪ್ಪ ಚರಂಡ್ರಿ ಅಪ್ಪ ಚರಂಡಿ ಅಪ್ಪ ಹಾಗೆ ಭಾಷೆ ದೇಶದ ಕೈ ಮುಗ್ಯ ಕತ್ತೀನಿ ಅಂತ ಹೇಳತ್ತಿ ಕೈದನ್ನ ಕತ್ತಿರಿಗೆ ಐಟ್ ಬಜ್ಜೆ ಬೇರೆ ಸುಡತೆ ಕೈ ಮುಗ್ಯ ಕತ್ತೀನಿ ಕೈದ್ಯನ್ನ ಕತ್ತೇರಿ ಕೈ ಮುಗ್ಯ ಕತ್ತೀನಿ ಬಂಗಾಪುಣ ಅವರೆಲ್ಲ ಬಂದ ಇವನ್ ತಲೆಗೇನಾತು ಅವನ ತಲೆಗೆ ತೆಡ್ಲು ಹೊಡೀತು ಏರ್ ಬನ್ನಿ ಬುಕ್ ಎಂಜಿನ ತಲೆಗೆ ಏನಾತು ಅಪ್ಪ ನಿನ್ ಮಂಡಿ ಹಿಂಗೈತಿ ಅವನ್ ಮಂಡಿ ಯಾಕೋ ಹಿಂಗೈತಿ ಇದಕ್ಕೆ ಮಂಡೆ ಸಮಯ ಇಲ್ಲ ಐತಿ ಇಲ್ಲ ನನ್ನ ಮಂಡೆ ಕೂಡ ಹೀಗೆ ಇತ್ತು ನಾನು ಮುರಣಿ ಬಯ್ಯ ಹೋಗುವಾಗ ಅವರು ಬಯ್ಯನ ಅಂಗಡಿಗೆ ಹೋಯ್ತೆ ಬಯ್ಯನ ಹೌದು ಬಯ್ಯನ ಹಿಂದಿಯವರು ಬಯ್ಯ ಆಗಿದೆ ಅವ ಕೂಡ ಸ್ವಲ್ಪ ಬಯ್ಯ ಆಗಿತ್ತು ಬಯ್ಯ ಅಂತ ಹೇಳಿದೆ ವ್ಯಾವ ಅಂತ ಹೇಳಿದೆ ಬಯ್ಯ ಅಂತ ಹೇಳಿದೆ ಕೊಂಡೋಗಿ ಒಂದು ಮಂಡೆಗೆ ತಳ್ಳಿದ ತೆಗಿಯುವಾಗ ಹೀಗೆ ಉರುಂಟಿದ್ದದ್ದು ಸರ್ತ ಆಗಿದೆ ನಿನ್ ಮಂಡಿ ಬಾರಿ ಶಾನಿ ಅದಿಯೋ ತಮ್ಮ ಸಾರ್ನೆ ಆಗಿ ಒಕ್ಕೆಲಾಗಿ 1 ವರ್ಷ ಆಗ್ತದೆ ಎಲ್ಲಂಜಿರು ಸಾರ್ನೆ ಆಗಿದೆ ನಿನ್ನ ಮನೆಗೆ ಸಾನಿ ಐತಿ ಸಾರ್ನೆ ಹತ್ರ ಒಕ್ಕೆಲ ಮೂಜಿ ದಿನ ಇಲ್ಲ ಸಾಣಿ ಬಡ್ಡ ಬಾರಿ ಪೊರ್ಲ ಆತಂದಿ ಚಲೋ ಆತ್ರಪ್ಪ ಚಲೋ ಆತ ಸಾರ್ನೆ ಅದು ಒಕ್ಕೆಲ ಇನ್ನ ಗೊತ್ತಿದ್ದ ಮೂಜಿ ದಿನ ಇಲ್ಲಲ್ಲೇ ಪಾಡಾರಿ ಬುರುದಿದ್ದ ನಾನು ಬತ್ತಬೇಕು ಒಂದಿನ ನಲ್ಲ ಉಂಟೋಡ ಅಪ್ಪ ಇವ್ರಿಬ್ರು ಯಾರ ಹಾಗೆಲ್ಲ ಗ್ರಾಹಕರು ಈಗ ಎಂತ ಗೊತ್ತುಂಟ ನಾವು ಬರುವಾಗ ಇವರು ಸಿಕ್ಕಿದ್ರು ಇವರು ಎಂತದ್ದು ಮೆಣಸಪ್ಪ ಮೆಣಸಪ್ಪಲ್ಲ ನಾ ಉಳ್ಳಾಗಡ್ಡಿ ಮಾರಕತ್ತೀನಿ ಸರಿ ಇವರು ಎಲ್ಲ ಈಗ ನಮ್ಮಲ್ಲೆಲ್ಲ ಎಂತ ಗೊತ್ತುಂಟ ವಯಸ್ಸಾದ ಹೆಣ್ಣು ಮಕ್ಕಳಿಗೆ ಅಂಗಡಿಯಲ್ಲೆಲ್ಲ ಕೂತ್ಕೊಳಿಸುವುದಿಲ್ಲ ಯಾರಕ್ಕೆಲ್ಲ ನೀರುಳ್ಳಿ ಮಾರ್ಗದಲ್ಲಿ ನೀರುಳ್ಳಿ ಮಾರ್ಲಿಕ್ಕೆ ಬಿಡುದಿಲ್ಲ ಯಾಕ ಅಂದ್ರೆ ಈಗ ನಿಮ್ಮೂರ್ ಸರಿ ಇಲ್ಲೇನು ಅದಲ್ಲ ಇವೆಲ್ಲ ಪುಣ್ಯ ನೀವು ಉಂಟಲ್ಲ ಅಮ್ಮೆ ಮತ್ತು ಮಗಳು ನೀವು ನೋಡುವಾಗ ಸ್ವಲ್ಪ ಮನೆಯಲ್ಲಿ ಊರೆಲ್ಲ ಆಸ್ತಿ ಇದ್ದಾಗೆ ಉಂಟು ನೀವು ಅದನ್ನೆಲ್ಲ ಬಿಟ್ಟು ಹೀಗೆ ಒಂಜತ್ತಂದ ನಾವು ಊರಿಗೆ ಬಂದು ನೀವು ಅಂತ ಹೀಗೆ ಎಲ್ಲ ಬೇರೆ ಮಾಡುದು ಕಾರಣ ಉಂಟಲ್ಲ ಬಡತನದ ಮನೆಯೊಳಗ ಹೆಣ್ಣು ಹುಟ್ಟಬಾರದು ಬಡತನ ಎಂತ ಸತ್ರ ಮಾರೆ ಹೇಗೆ ಪದ್ಯ ಹೇಗೆ ಹೇಳುದು ಮಾರ ಭಾಷೆ ಉಂಟ ಅಯ್ಯೋ ಬಡತನದ ಮನೆಯೊಳಗ ಹೆಣ್ಣು ಹುಟ್ಟಬಾರದು ಬಡತನದ ಮನೆಯೊಳಗ ಹೆಣ್ಣು ಹುಟ್ಟಬಾರದು ಹಡೆದ ತಪ್ಪಿಗಾಗಿ ತಂದೆ ಹಡೆದ ತಪ್ಪಿಗಾಗಿ ತಾಯಿ ಹಡೆದ ತಪ್ಪಿಗಾಗಿ ತಂದೆ ಹಡೆದ ತಪ್ಪಿಗಾಗಿ ತಾಯಿ ಕಣ್ಣೀರು ಸುರಿಸಬಾರದು ಬಡತನದ ಮನೆಯೊಳಗ ಹೆಣ್ಣು ಹುಟ್ಟಬಾರದು ಬಡತನದ ಮನೆಯೊಳಗ ಹೆಣ್ಣು ಹುಟ್ಟಬಾರದು ಹೆಣ್ಣು ಹುಟ್ಟಬಾರದು ಹೆಣ್ಣು ಹುಟ್ಟಬಾರದು ಸೈತನ ಇಲ್ಲಡಿ ಎಂಕ ಅಪ್ಪನ ನೆನಪಾಂಡಾರೆ ಪಾಪ ಐಕ ಯಾರ ತಲೆಂಬುದಿದ್ದು చెప్పడాని ಬಾ ಸೆಜ್ಜನೆ ಎಂಕ ಅಮ್ಮೆ ಅಂತುದ್ಯತ ಸ್ವಾಮೀರ ಸೋಮವಾರನ ಸೋಮವಾರಲ್ಲಂಗಿ ಸ್ವಾಮಿ ಬರ್ಪಿವರ ಸೋಮವಾರ ಅಣ್ಣಾರಿದ್ದು ಒಳ್ಳೇದ ಸರ್ಬತ್ ಮಾಡ್ಬೇಕು ಅಣ್ಣಾರು ಅದು ಆಗ್ತದೆ ಅಪಾರ ಅಪಾರಗೆ
ಅಣ್ಣ ಅವರ ಅಪ್ಪ ಅವರ ಸ್ವಾಮಿ ಅವರ ಅವು ಲೆಪ್ಪುಣಕಲು ಎಂತ ಸ್ವಾಮಿಯರ ನಮ್ ಬದುಕದ ಜೀವನ ಜೀವನದ ಬದುಕೆ ಮಗಲ್ ಸಾರಿ ಹಂಗಲ್ರಿ ಜೀವನ ಹೋಗುದ್ ಬೇಡೇನ ಬದುಕ್ ಹೋಗುದ್ ಬೇಡೇನ ನಾವ್ ಯಾವ್ದೋ ಊರಾಗಿದ್ದೀವಿ ಬಂಡಿ ನಮ್ಮ ಜೀವನದ ಬಂಡಿ ಮುಂದೆ ಹೋಗೋದು ಬೇಡೇನ ಹಿಂಗಿರಕತ್ತದೇನ ಜೀವನ ಮುಂದೆ ಹೋಗ್ಬೇಕಂತೇಳಿ ಊರ್ ಬಿಟ್ಟು ಊರಾಗ ಬಂದೀವಿ ಹೌದಪ್ಪ ಒಂದ್ ಮಾತು ಹೇಳಿಲ್ಲೇನ ತಿಳಿದವರೆಲ್ಲ ಹೇಳ್ತಾರ ಸುಮಾರು ಹೇಳಿದ್ದಾರೆ ನಿಮ್ಮವ್ರಿ ಅಂತ ಹೇಳಿದ್ದಾರೆ ಬದುಕಿದ ಜಟಕ ಬಳ್ಳಿ ಇದು ವಿಧಿಯೋಡಿಸುವ ಬಳ್ಳಿ ಬದುಕಿದ ಜಟಕ ಬಳ್ಳಿ ಇದು ವಿಧಿಯೋಡಿಸುವ ಬಳ್ಳಿ ಬದುಕಿದ ಜಟಕ ಬಳ್ಳಿ ಇದು ವಿಧಿಯೋಡಿಸುವ ಬಳ್ಳಿ ಬದುಕಿದ ಜಟಕ ಬಳ್ಳಿ ಈಗ ಗಟ್ಟರ್ದು ಬತ್ತೀರು ಹುಟ್ಟಿದರೆ ಕನ್ನಡ ಮರ್ಲಾನಿಕ್ ಹಣವರೊಂದು ಮಾತು ಹೇಳಾರ ಅಪ್ಪ ನೀ ಹೇಳ ಬದುಕಿದು ಜಟಕ ಬಂಡಿ ಬಂಡಿ ಇನ್ನೊಂದು ಮಾತು ಹೇಳ ಡಿಗಿರಿ ಮಾಮ ಚಾರು ತಂತಿ ನಿನ್ನ ಮೊಗವು ಆಮೇಲೆ ಊಟಕ್ಕೆ ಬರೋ ಮಲ್ಲ ಓಡಿ ಬಂದೆ ನಿನ್ನ ಅಮ್ಮ ಮಾಮರವೆಲ್ಲೋ ಎಕಡೆ ಎರಡು ಬಂತಾರ ದುಂಡು ನೆಟ್ಟು ನೀನು ಮೆಣಸು ಮಾರುದ ಎಂತ ಕತೆ ನಿಂದು ಅಲ್ಲ ಪಾಪ ಹುಡುಗರ ಮಕ್ಕಳಿಗೆ ಅವರಂತೂ ಹುಚ್ಚರ ನೀ ಯಾಕೆ ಹುಚ್ಚಾಗ ಗೊತ್ತಿ ಮತ್ತೇನ ಮಾತಾಡಕತ್ತಿ ಅಣ್ಣವ್ರ ನನ್ನ ಹೆಸರೇನು ಗೊತ್ತಾಗ್ತೀನಿ ಗೊಂತಿಲ್ರಿ ರಂಗವಾರಿ ರಂಗವ್ವ ರಂಗವ್ವ ರಿಕವರಿ ಎಂತ ರಂಗವ್ವ ರಂಗವ್ವ ರಂಗವರಿ 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 ರಂಗವ್ವ ರೀ ರಂಗವರಿ ರಂಗವಾರಿ ನನ್ನ ಹೆಸ್ರ ನನ್ನ ವಯಸ್ಸ 16 ಐತಿ 16 18 ಕಾಲ್ ಲೀಟರ್ 18 ಕಾಲ್ ಲೀಟರ್ ಹೊರಗೋಗಲ್ಲಿ ಅಲ್ಲಿ ಹೋಗಪ್ಪ ಒಂದು ತಿಪ್ಪಿಯಲ್ಲಿ ನೀರು ಇಟ್ಕೊಂಡು ಹೋಗು ಕೋರಿಗೆ ನೀರು ಬರ್ತಾರೆ ಕುಳ್ಳು ಲೆಕ್ಕ ಏಳು ಮಾರ್ಯ ಓ ಮಂಡ್ಯ ಸಮಯ ಇಲ್ಲದವ ಒಟ್ಟು ಕೂತೊಳ್ಳುದ ಹೋಗಿ ಹೌದು ಬಾಸೆ ಆಯ್ತಾ ಹಾಗೆ ವ್ಯಾಪಾರಕ್ಕೆ ಬಂದ ಬೇರೆ ಬರ್ತೇನೆ ಮಗಳ 17 ವರ್ಷ ಆತ್ರಿ ನನಗ 17 ವರ್ಷ ಈಗ ಆಗಕತ್ತಿ ಒಂಜೇ ಕಾಲ್ ಕಮ್ಮಿ ಉಂಡು 18 ಕಾಲ್ ಇಟ್ರಿ 18 ಕಾಲ್ ದೀತೇನೆ ಪ್ರಾಯದಾಗ್ಲಿ ನೆಂಪಿ ಪೂಜಿ ಆದ್ರೆ ಏನ್ ಮಾಡೋದ ನಮ್ ಜೀವನದಾಗ ಬೇಕಾದಷ್ಟು ನಮ್ಮ ಅಪ್ಪಂಗಿತ್ತು ಎಷ್ಟಿತ್ತು ನಿಮ್ಗೆ ವಿಷಯ ಗೊತ್ತೇನ ಗೊತ್ತಿಲ್ರಿ ನಮ್ಮ ಅಪ್ಪ ಬ್ಯಾರ್ರಿ ಹೌದಾ ಅಮ್ಮ ಬ್ಯಾರ್ರಿ ಇದು ಬ್ಯಾರ್ಲಿ ಅದು ಎಂತ ದೊಡ್ಡ ವಿಷಯ ಅಲ್ಲ ಅದು ಒಂದು ಸಮಯ ಹೇಗೆ ಇತ್ತು ನಿಮ್ಮ ಮನೆಯಲ್ಲಿ ನಾವು ಭತ್ತದ್ದು ತಿನ್ನೊಂದಿತ್ತ ನಮ್ಮ ಇಲ್ಲಲ್ಲಿ ನೀವು ಭತ್ತ ತಿನ್ನೊಂದಿತ್ತಾರೆ ಪೆರ್ನಾಲ್ ಬೋದು ತಿನ್ನೊಂದಿದ್ದ ಗರ್ನಲ್ ಪೆರ್ನಾಲ್ ಅಂತ ಒಳ್ಳೆ ದಿವಸ ಅಂತ ಅದು ನಿಂತದೇ ಈ ಕೆಲವು ದೆತ್ತು ಬಣ್ಣ ರಾಜಕೀಯದಕ್ಕಲ್ಲಿ ಜಾತಿ ಅಂತ ನಮ್ಮನ್ನು ಬೇತೆ ಮಾಡಿ ಈಗ ನಿಮ್ಮಲ್ಲಿ ನಾವು ಬರ್ಲಿಕ್ಕಿಲ್ಲ ನಮ್ಮಲ್ಲಿ ನೀವು ಬರ್ಲಿಕ್ಕೆ ಅದು ದೊಡ್ಡ ವಿಷಯ ಅಲ್ಲ ಅಪ್ಪ ಬ್ಯಾರಿಗೆ ಅಮ್ಮ ಬೇರೆ ಬೇತೆ ಅಲ್ಲ ಬ್ಯಾರೆ ಆದ್ರಿ ಅತ್ತತ್ತು ಏನ್ ನಮ್ಮ ಅಪ್ಪ ಬ್ಯಾರ್ರಿ ಅಮ್ಮ ಬ್ಯಾರ್ರಿ ಬೇತೆ ಮಾರ ಅಮ್ಮ ಬೇವ್ರೆ ಅಪ್ಪ ಬೇವ್ರೆ ಅಂತೀನಿ ಒಗ್ಗರ್ನಾಡಿಯರೆಲ್ಲ ಏನ್ರಿ ನಿಮ್ಗೆ ಅರ್ಥ ಆಗಕ್ಕಿಲ್ಲ ನಿಮ್ಗೆ ಗೊತ್ತಾತ ಹೇಳ್ರಿ ಬೇರೆ ಅದೇ ನೋಡ್ರಿ
ಮಂಗೆ ನನ್ನ ಮಗನ ನಿಂಗೆ ಸ್ವಲ್ಪನೂ ಗೊತ್ತಾಗಕ್ಕಿಲ್ಲ. ನನಗೆ ಗೊತ್ತಾಗ್ತದೆ, ನೀವು ಹೇಳುವಾಗ ಅದು ಅರ್ಥ. ಅವನಿಗೆ ಬೇಡದ್ದೆಲ್ಲ ಗೊತ್ತಾಗ್ತದೆ, ಬೇಕಾದದ್ದು ಗೊತ್ತಾಗುದಿಲ್ಲ. ಹೌದೇನು? ಹಂಗ ಜೀವನದಾಗ ಏನಾದ್ರೂ ಒಂದ್ ಸಾಧನೆ ಮಾಡ್ಬೇಕಲ್ಲ ಅಂದ್ಕೊಂಡಿದ್ವಿ. ಆದ್ರ ಆ ಊರ್ ಬಿಟ್ಟು ಬಂದೀವಿ ನಾವು. ನಮ್ಮೂರ ಬರಗಾಲ ಬಂತು, ಆ ಊರ್ ಬಿಟ್ಟು ಬಂದೀವಿ ಅಪ್ಪ. 20 ಗುಂಟೆ ಜಮೀನತ್ರಿ, 20 ಗುಂಟೆ ಇರುವ ಜನ ಕುಟ್ಟನಾಗ್ಲುಳ್ಳರಿಗೆ 20 ಗುಂಟೆ ಜಾಗ ಇತ್ತು ನಮಗ. ಇರುವ ಗಂಟೆ ಜಾಗರ ನಿತ್ಯ 20 ಗುಂಟೆ ರೀ. 20 ಗುಂಟೆ 20 ಗಂಟೆ ಬಂಡ 12, 13, 14 ಜಮೀನ್ ಐತ್ರೋ ನಮ್ಗೆ. ನಮ್ಮ ಮಣ್ಪು ಜನ ಕಂಡ ಈತ ಮುಡ್ಡಿ ಇದ್ದ ಜನ ಅಕ್ಕಲಾಗು ಇರುವ ಮುಡ್ಡಿ ಆದಿಪ್ಪು. ನಮ್ಮೂರಾಗ ನಾವು ಏನೆಲ್ಲ ಬೆಳಿಯಕತ್ತೀವಿ. ರಾಗಿ ಯಂತ್ರ ಅಲ್ಲ ಎಂತೆಲ್ಲ ಮಾಡ್ತೀರಿ? ರಾಗಿ ಬೆಳೆಯಕತ್ತೀವಿ, ಗೋಧಿ ಬೆಳೆಯಕತ್ತೀವಿ, ಆಮೇಲೆ ಸೂರ್ಯಕಾಂತಿ ಬೆಳೆಯಕತ್ತೀವಿ, ಜೋಳ ಬೆಳೆಯಕತ್ತೀವಿ. ಬೆಳಗತ್ತು ನಾವು ಬೇಗ ಹೇಳ್ತೀವಿ. ಹೌದು, ನಾವು ಮುಖ ಮಧ್ಯಾಹ್ನ ಹಂಗಂದ್ರೆ ಆಟ ಲಕ್ಕಣಗೊಂತ ಬರ್ತಾ ಉಂಟು. ಇಲ್ಲದಿದ್ರೆ ಈಗ ಕಾಲ ಮಿತಿ ಅಲ್ಲ, ನಾವು ಬೆಳಿಗ್ಗೆ ಬೇಗ ಹೇಳ್ತೇವೆ. ಹಂಗಲ್ರಿ, ಸೇರ್ಕೊಂಡು ಹೋಗ್ಲಿಕ್ಕೆ ಉಂಟು. ನಮ್ದೊಂದ್ ಸಿದ್ಧಾಂತ ಐತಿ. ಬೇಗ ಎತ್ಕೊಂಡು ಹಲ್ ತಿಕ್ಕಿ ಹಲ್ಲು ತಿಕ್ಕಿ ಆಮೇಲೆ ಜಳಕ ಮಾಡಿ ನಮ್ ದೇವ್ರದನ ಮಳಕ ಹಾಕುದು. ಮತ್ತೆ ನಮಗೆ ದೇವರಿಲ್ಲದೆ ನಮ್ ದೇವ್ರು ದೇವ್ರು ಯಾರು? ಗುಡ್ಡ ದೇವ್ರು ಗುಡ್ಡಪ್ಪನ ಮತ ಸುದ್ದಿಯ ಪೇರಲ್ಲಿ ಗುಡ್ಡಪ್ಪೆ ನಮ್ಮ ಪಂಚಾಯತ್ ಬೆಡ್ಡೆ ಜನ ಮಲೆ ಮಾದೇಶವನ ದೇವ್ರ ಅದನ ಮಾದೇಶ್ವರ ದಯ ಬಾರದೆ. ಹಂಗಲ್ಲ ಅಕ್ವಾಲ್ ಮಂಡೆ ಜಂಗಮ ದೇವ ಕೊಡ್ತಾನೆ ನಮ್ಮಪ್ಪ ಶಿವ. ಅವನೊಲ್ಲಿದ್ದರೆ ಕೊರರು ಬಂಗಾರ ಬಾಳಪ್ಪ. ಅಕ್ಕರೆ ಮಾತಾಡಿ ಪೂಜೆ ಮಾಡಿ ಅಂದವನೇ ಮಾದೇವ. ನಿಮ್ಮ ಮರ್ಲಿಗೆ ಸೂದಿ ಇಡ್ಲಿಕ್ಕೆ ಕೂತಲ್ಲ ಅಲ್ಲಿ ಆಯ್ತೆ ನಿಕ್ ಬೇತೇನೆ ನೋಡ ಮಾತಾ ಮುಳ್ದಾಯ್ತ ತಪ್ಪದತ್ತನಾಗ್ಲಿಲ್ಲ ಕಾಡಿನ ಪೂರ ಸ್ವಾಮಿಯರ. ಹಂಗ ಮಾದೇವ್ ದೇವ್ರಿಗೆ ಕೈ ಮುಗಿಯ ಕತ್ತೀವಿ, ಆಮೇಲೆ ತಟ್ಟ ಕತ್ತೀವಿ. ಚಟ್ಟ ಕಟ್ಟು ಹಿಡಿದು ಕೈ ಮುಗಿ ಕತ್ತೀವಿ, ಆಮೇಲೆ ಚಟ್ಟ ಕತ್ತೀವಿ. ಚಟ್ಟಗಳು ನಿಕ್ಲೆ ಬರ್ತುಣ್ಣ. ತಟ್ಟ ಕತ್ತೀವಿ ರೋಪ ತಟ್ಟ ಕತ್ತೀವಿ ರೋಪ. ಇನ್ನು ತಟ್ಟು ನೋಡಿ ಹೋಯ್ತು ಕಟ್ಟು ಅಣ್ಣವರ ತಟ್ಟ ಕತ್ತೀವಿ ರೋಪ ರೊಟ್ಟಿ ರೀ. ಇರೋ ಅಪ್ಪ ರೊಟ್ಟಿ ತಟ್ಟ ಕತ್ತೀವಿ. ಆಮೇಲೆ ರೊಟ್ಟಿ ಕಟ್ಕೊಂಡ್ ನಮ್ ಕ್ಯಾಮಿಗೆ ಹೋಗ್ತೈತಿ. ನಾವು ಕ್ಯಾಮಿ ಎಲ್ಲ ಮಾಡಕತ್ತೀವಿ, ಬರ್ತೈತಿ. ಕ್ಯಾಮೆ ಅಪ್ಪಿಗೆ ಹೋಗ್ತೇವೆ, ಮತ್ತೆ ಬರ್ತೇವೆ. ಆಕಳು ಬೇಲೆ ಒಬ್ರು ಮಾರೆ ಕಂಡಕ್ಕೆಲ್ಲ ಕಂಡ ಆಗಲ ಕುಲ್ಸೇಕರ ಓಪನ್ ಕಂಡು ಓಪನೆ. ಬೈಲ್ ಸೀಮೆ ಬೈಲಲ್ಲ, ದೊಡ್ಡ ಬೈಲ್ ಐತಿ, ಅಲ್ಲಿ ಕ್ಯಾಮಿಗೆ ಹೋಗ್ತೈತಿ. ಮೊಬೈಲ್ ಐತಿ, ದೊಡ್ಡ ಮೊಬೈಲ್ ಐತಿ, ದೊಡ್ಡ ನಮ್ಮ ಮೊಬೈಲ್ ಐತಿ. ಬೈಲ್ ಐತಿ ಅದು ಯಾವ್ದಪ್ಪ? ದೊಡ್ಡ ಮೊಬೈಲ್ ಐತತ್ತೆ, ದೊಡ್ಡಮ್ಮಲ ಅಕ್ಕಲ ಒಟ್ಟಿಗೂ ಬೈಲ್ ಐತಿ. ಮಗಳಿಗೆ ದಾಲೇಜಿ ಅನ್ಪಿ ಬಂಗಾರ ಅದು ಐತಿ ಕಾರಣ. ನಮ್ಮ ಅಪ್ಪನ ಹತ್ರ ಮೊದ್ಲಿಗೆ ಏನಿರ್ಲಿಲ್ಲ ನೋಡ. ಒಂದು ಮದ್ವೆ ಆದ್ರ ಅವ್ರಿಗೆ ಒಂದು ಮಗ ಅದಾನ. ನಾ ಏನ್ ಕತ್ತಿಯಲ್ಲ ದೊಡ್ಡ ಮೂಡಲ್ಪಾಯ. ಆಮೇಲೆ ಅವ್ರಷ್ಟಾಗ ಅವ್ರ ಹೆಂಡತಿ ಸತ್ತೋಗಾರಂತ. ನನ್ ದೊಡ್ಡ ಮಾರಿ ಹೌದು. ಆಮೇಲೆ ದೊಡ್ಡ ಮಾರಿಗೆ 35 ಈಗ. ಅದು ಪತ್ತೆತೆ ಕುಂಟಲ್ಲ. ಪತ್ತೆತೆಕ್ ಮೊದಲು ಪತ್ತೆತೆ ಪದ್ರಾಡ್ ಬರ್ತಿತ್ತು, 15ಕ್ಕೆ ಸಿಗುತ್ತಿತ್ತು, ದೊಡ್ಡದಿತ್ತು. ಈಗ ಎಲ್ಲೇ ಮಾಡಿದ್ದಾರೆ ಪದ್ರಾಡ್ ಬರುವುದು 25 ಮಾಡಿದ್ದಾರೆ. ದೊಡ್ಡದು ಅಂತ ಹೇಳಿದ್ರೆ 35. ಅದು ಬಾಲೆಗೆ ಪೇರಿನಲ್ಲಿ ಹಾಕಿ ತಿನ್ನಿಸ್ತಾರೆ. ದೊಡ್ಡ ಮಾರಿ ಅವು ಮಾರಿ ಬೇರೆ ಜಲಾಲ್ ಬಾಯೋಡು ಪಾಚಿ ನಿನ್ನರ್ದು ಮಲ್ಲ ಮಾರಿ ಹೋಗು
ದೊಡ್ಡ ಮಾರಿ ದೊಡ್ಡ ಮಾರಿ. ಆಮೇಲೆ ಎರಡನೇ ಮದ್ವೆ ಆದಾರ. ಎರಡನೇ ಮದ್ವೆ ಆದಾರ. ನೋಡ್ರಿ ಅವ್ರ ಹೆಂಗದಾರ ನೋಡ್ರಿ. ಹಾ ಕೂಲಿದಿಲ್ಲ ಪೇರ್ಗುಡಿಯದ ಕೂಲಿದ್ದಾರೆ. ಎರಡನೇ ಮದುವೆ ಮಾಡಿಗೆ ಅದಾರ. ಅವ್ರಿಗೂ ಒಂದು ಮಗ ಅದಾನ. ಒಬ್ಬ ಮಗ ಅವನು ಊರು ಬಿಟ್ಟು ಹೋಗಾನ. ಯಾಕೆ ಹೇಳ್ರಿ, ಅಮ್ಮನು ಸತ್ತು ಹೋಗಾಳ. ನನ್ನ ಎರಡನೇ ಮಾರಿ. ರಡ್ನೆ ಅಮ್ಮಗ ರಡ್ನೆ ಮದಿ ಮಾಡದ ಆಯ್ತು. ನಾನು ಮಗ ಎತ್ತರಿಗೆ ಅಲ್ಲ ಅಪ್ಪೆಲ್ಲ ತೀರುವಳಿಗೆ. ಮತ್ತೆ ಆಮೇಲೆ ನನ್ನಮ್ಮ ಅವ್ರು ಮೂರನೇ ಹೇಳ್ತೀರಿ. ಹೌದಾ ರಾಮದೇವರೇ, ಈ ಜನ ಕಾಲ ಮಿತ್ತಿದೆ ಮೂಜಿ ಮದಿ ಮೇಲೆ ಬೊಲ್ಪು ಊಟದಂಡ ಏತ್ ಮದಿ ಹೆಚ್ಚಿನ ಆಕಣೆ ಅವು. ನನ್ನಪ್ಪ ಭಾರಿ ರಸಿಕಾರಿ. ಹೌದಾ ಬೇಕು ಧಿಕ್ಕಾರಿ. ನಾವು ಹಂಗ ಮಗಳು ಒಂದೇ ಇದ್ದಲ್ಲ, ಎಲ್ಲಾ ಆಸ್ತಿನೆಲ್ಲ ನಾವು ಮಾರಕತ್ತೀವಿ. ಮಗಳನ್ನ ಸಾಕಬೇಕಲ್ಲ, ಮಗಳು ಬೇಕಾದೆಲ್ಲ ಕೊಡ್ಬೇಕಲ್ಲ, ಎಲ್ಲ ಅದನ್ನೆಲ್ಲ ಮಾರಿ ಇದನ್ನೆಲ್ಲ ಹಾಕೊಂಡಿದ್ರಿ. ಹಂಗ ಈ ಕಡೆ ಬಂದೀವಿ. ಈಗ ಇಲ್ಲಿ ಯಾಕೆ ಬಂದೀವಿ? ಮಾರಕ್ ಬಂದೀವಿ. ಹಂಗ ನಾವು ಹೊರಟೀವಿ. ನಿಮ್ ಹೆಸರೇನು? ನನ್ನ ಹೆಸರು ಶಾಂತಪ್ಪ ಎಣ್ಣೆ ಚಂದ್ರಶೇಖರ. ಬಾರಿ ಚಲೋ ಅದ್ರಿ ನಿಮ್ ಹೆಸರು. ನಿನ್ನ ಹೆಸರೇನ್ರಿ? ಶಾಂತಪ್ಪ. ನಿಮ್ ಬೇಕೇನು? ಬೇಕೇನು? ಬೇಕಾ? ಬೇಕೇನು? ಈಗ ಬೇಡ ನಮಗೆ. ಈಗ ನಾವು ಸಂತೆಗೆ ಬರ್ತೇವಲ್ಲ ಅವತ್ತು ತಗೊಳ್ತೇವೆ ಆಯ್ತಾ? ಚಲೋ ಅದ್ವಪ್ಪ. ಉಳ್ಳಾಗಡ್ಡಿ ನೋಡಿ ತಗೋ ಅಪ್ಪ. ನಿಂಗ ನಾನು ಎಲ್ಲರಿಗೂ ಮಾರೋದು ಎಷ್ಟು ಗೊತ್ತೇನು? 70 ಅಪ್ಪ ಕೂರ್ತಿಯೇನ? ಕೂರಕತ್ತಿ. ನಾ ಕೂರದೇನ್ ಬೇಡ. ನಾನು ಮೆಣಸಬೇಕ. ನನಗೆ ಬೇಡ, ನನಗೆ ಮೆಣಸು ಉಂಟು. ಮೊನ್ನೆ ತಂದಿದ್ದೇವೆ ನಾವು. ನಿಮ್ಮ ಮೆಣಸು ಇನ್ನೊಮ್ಮೆ ತಕೊಂಡು ಹೋಗ್ತೇವೆ. ಮುಗಿದ್ರೆ ಆಯ್ತಾ ನಮ್ಮದು. ಅದಲ್ಲ, ನೀವು ಇವು ಬಾರಿ ಹುಷಾರು ಗೊತ್ತು. ಮುಕ್ಕಳು ಈ ಮುಕ್ಕಳು ಅಂಚಿದ ಬತ್ತು ಮಾರುವಿರತ್ತ ಇತ್ತೆ ತೂತಾರ ಇರಿ ತೌತೆ ಮಾರನಲ್ಪ. ಮತ್ತೆ ಸರಿ ತೂಲೆಗೆ ತರಕಾರಿ ಮಾರನಲ್ಪ, ಕಾಯಿ ಮುಂಚಿ ಮಾರನಲ್ಪ. ಮಿತ್ತಿಗೆ ಪಚ್ಚೆದ ತೊಟ್ಟೆವಾಡ್ನೆ ಪಚ್ಚೆ ತಾವು ದೊಂಬು ಊರ್ನಗಲ್ಲ ಎಕ್ಕೊಡ್ದಿಚ್ಚ ಪಚ್ಚೆ ತೋಜು ಇಲ್ಲಲ್ಕೊಂಡು ತೂತುನಾಗ ಕಪ್ಪು ಕಪ್ಪಿ ಅಂಡ ತೌತೆ ಮಾರನಲ್ಪ. ಮಿತ್ತಿಗೆ ಮಂಜಲ್ದ ತೊಟ್ಟೆವಾಡ್ನು ತೌತೆ ಮಂಜಲ್ ಬುರ್ನಗಲ್ಲ ಎಕ್ಕೊಡ್ದಿಚ್ಚ ಮಂಜಲ್ ತೋಜು. ಮುಂಚಿ ಮಾರನಲ್ಪ ಮಿತ್ತಿಡಿದ ಕೆಂಪುದ ತೊಟ್ಟೆವಾಡ್ನು. ಕೆಂಪು ಬುರ್ನಗ ಕಂಡಾಟೆ ಕೆಂಪು ತೋಜು ಅಂಚ. ಒಳ್ಳೆ ಬೆಲ್ಲ ಮಾರನಲ್ಪ ಕಪ್ಪು ತೊಟ್ಟೆವಾಡ್ನು ಕಪ್ಪು ತೋಜುಂಡತಿ. ಈ ಹಪ್ಪು ಈ ಕಪ್ಪು ಹೇಳಕತ್ತಿ ಏನು? ಬೇಡ ನಿಂಗೆ ಉಳ್ಳಾಗಡ್ಡಿ ಬೇಡ. ಉಳ್ಳಾಗಡ್ಡಿ ನಾಡ್ದು ಬರ್ತೇವೆ. ಇವತ್ ತಗೋರಿ ಅಪ್ಪ. ಇವತ್ ತಗೋ. ನಾಡ್ದು 100 ರೂಪಾಯಿ ಆಗ್ತೈತಿ ಉಳ್ಳಾಗಡ್ಡಿಗ. ಅಂದ್ ಮುಂಚೆಗೆ ನೀರು ಬಾಡ್ದು ಐ ನಾವು ತೂಕ ಹೆಚ್ಚ ಬರೋಡತ್ತ ಐಕ್ ಬಾರಿ ಸರ್ ಐಡ್ದಾಗ ಕೆಂಪುದ ಬಣ್ಣ ಬರ್ತೀನಿ ಪುಸ್ ಪುಸ್ ಮಾಡ್ಕೊಂಡು. ಮಂಗ್ಯ ನನ್ ಮಗನ ನಾವ್ ಹಂಗೆಲ್ಲ ಕಲಬೇರಿಕೆ ಮಾಡಂಗಿಲ್ಲ. ಕಲಬುರಗಿದಾಗಲೇ ಕಲಬೇರಿಕೆ ನಮಗೆಲ್ಲ ಅಭ್ಯಾಸ ಇಲ್ಲ. ನಾವು ಒಳ್ಳೆ ರೀತಿಯಾಗಿ ಕೊಡಕತ್ತೀವಿ. ಮೋಸ ಗೀಸ ಮಾಡಾಕಿಲ್ರಿ. ಮೋಸ ಗೀಸ ಮಾಡಾಕಿಲ್ಲ. ಅಂದ್ರೆ ಹಿಂಗ ಮೋಸ ಬಂಡ ಗೊತ್ತಾಂಡೆ ಅವ್ ಗೀಸ ಇಲ್ಲ. ಅವ ಈ ಪಾತೆ ರಮಣ್ಬಿಡಿ ನಮ್ಮ ಜನ ನಮ್ಮ ದೋಸೆ ಗೀಸದಾಲಜ್ಜಿ ಮತ್ತೆ ಸರಿ ಉಂಟು ಅಂಚೆ ಇಂಚದಾಲಜ್ಜಿ ಅಂಚ. ಮೋಸ ಗೀಸ ಏನಿಲ್ಲ. ಮಾದೇಶನ ಆಣಿಯಾಗಿ ಹೇಳ್ತೀವಿ. ನನ್ನ ಅಪ್ಪನ ಆಣಿಯಾಗಿ ಹೇಳಕತ್ತೀನಿ. ಏನ್ ತೊಂದ್ರೆ ಎಷ್ಟು ಬೇಕು ಒಟ್ಟು ಆಣಿ ಆಯ್ತುಂಡು. ನಾವು ನೀವ್ ಕೇಳಕತ್ತೀರಿ, ಅಪ್ಪನ ಆಣಿಯೇ ಹಾಕಕತ್ತೀನಿ ನೋಡಿ. ಬೇಕಾದ್ರೂ ಕೇಳಿ ಅಪ್ಪನ ಆಣಿ ಆಯ್ತಾ? ಎಂತಾಯ್ತಾ? ಕೂತ್ಕೋಲ ಸ್ವಂತ ಮಗಳೆಲ್ಲ ಅಪ್ಪ ಹಿಂಗೇನಾತ? ನೀ ಬೇಗ ಹೋಗಂಗಿಲ್ಲ ಬಿಡು. ಆಯ್ತು, ನಾವ್ ಇನ್ನೊಂದ್ ಸಲ ಬರ್ತೇವೆ. ಪಾಪ ಆಯ್ತು, ನಾವು ಖುಷಿ ಆಗ್ಬಿಟ್ಟು ಬಾಪ ಬಂಗಾರ ನಮ್ಮ ನಾನೂರದ್ದು ತೋನ್ಕ ಮಾಮುಂಟು ಬೇಜಾರ ಮಾಮಿಯರಿಯಾ ಪಾಪ ಕಷ್ಟದ ಜೀವ ಕಷ್ಟದ ಜೀವ ಜೀವನ ಕಷ್ಟ ಒಂದೇ ಕಸುಲಿಗೆ ಬೈಪೈನ ಕೆರಂಗಿದ ಕಟ್ಟ 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 ಒಂದು ಅಲ್ಪ ಅಲ್ಪ ಬೇಜಾರಲ್ಲ ಕೆರಂಗಿ ಬೈಪಾಯಿಲ್ಲ ಹೆಚ್ಚಿನ ಮಾತು ಕಾಳಿದಿಲ್ಲ ಕೆರಂಗಿ ಬೈಪ ನಾವು ಬರ್ತೀವಿ. ಪೊನ್ನಿದ್ದು ಹೆಸರು ರಂಗವಾರಿ ಲಂಗ ಅದು ನಿಂದು ರಾಯಪ್ಪ.
ವ್ಯಾಪಾರ ಮುಗಿತ ಇವತ್ತಿಂದ ಆತಲ್ಲ, ಇವತ್ತೇ ಹೆಂಗುತ್ತೋ ಏನ್ ತೊಂದ್ರೆ ಇಲ್ಲ. ಇನ್ಯಾಕ್ ತಡ ಮಾಡದ? ಏನ ಮಾಡೋದು? ನಮ್ಮ ಮನೆ ಹೋಗುದ್ ಬೇಡೇನ? ಹೋಗುವ. ನಮ್ಮೂರ ಕಾಯೋ ದೇವರು ಮಾದಯ್ಯ, ನಮ್ಮೂರ ಕಾವರಾಯರು, ನಮ್ಮೂರ ಕಾವ ದೇವರು ಮಾದಯ್ಯ, ನಮ್ಮೂರ ಕಾವರಾಯರು, ಮಾದಯ್ಯ ನಮ್ಮೂರ ಕಾವರಾಯರು. ತೂದು ಪೊಳ್ಳರು ಬದಲಾತಿ ಅಂದು ಮಾರೆ ಸರಿ ವಿಷಯ ಈಗ ಪೊಣ್ಣದ್ದು ಬಾರಿ ಖುಷಿ ಅಲ್ಲಿ ಪಾಪದಾಗ ಮಾರೆ ನಿನ್ನ ತುಂಡು ತುಂಡು ಅಂತ ಹೆಚ್ಚಿನಲ್ಲ ಆತ ಹುಷಾರಲ್ಲ ಚುರುಕುಲ್ಲ ಅಲ್ಲಿ ಗಟ್ಟದಲ್ಲ ಗೊತ್ತುಂಟ ಚುರುಕು ಒಬ್ಬ ಅಲ್ಲಿ ಉಂತು ನಾಲ್ಪಡ್ದು ನಿಕ್ಕಿ ಕಿರೆ ನಾಲ್ಪಲ್ಲ ನಮ್ನ ಒಣ್ಣು ಲಂಚ ಬೋಡನ್ನ ಇಜ್ಜಿಲಂಡ ಬದುಕಿರ ಬಂಗ ಯಾಕ ಪೊಣ್ಣನ ಮದಿಮೆ ಆಟ ಒಂದು ಮರಲು ಮಾರಿ పోదు పోదు ఊరుడు ఒన్ను దిగరు మని పెద్దలు ಸತ್ಯ ತುಲ నాకు ಮದಿಮೆ ನಮ್ಮ ಬಾರಿ ಆಲೋಚನೆ ಅಲ್ಪಡು ಖಾಲಿ ಪೊಣ್ಣಂತುದು ಆಸ್ತಿಂತುದು ಮದಿಮೆ ಅಪ್ಪಡತ್ತು ಅಕ್ಲ ಬಂಗೋಡುಳ್ಳೇರು ಅಕ್ಲ ಒಂದು ಉಪಕಾರ ಮಲ್ತಲೆ ಕಾಡು ರಡ್ನೆ ಆ ಪೊಣ್ಣಾಗ ನಮ್ಮ ಊರದ ಬಗ್ಗೆ ಬಾರಿ ಅಭಿಮಾನ ಉಂಟು ಪ್ರೀತಿ ಉಂಟು ನಮ್ಮನ್ನು ಮೋಕೆ ಆಲ್ಪಡ ಜಾಸ್ತಿ ನಮ್ಮ ಊರುನು ನಮ್ಮ ಮಣ್ಣು ನಮ್ಮ ಸಂಸಾರನು ಮೋಕೆ ಆಲ್ಪಡಾಗಲ ಅವಳು ಅಂಚಾದೇನ ಪಾಪದಾಗಲೇ ಜಾಂಡ ಒಂದು ಅಂದಿ ತಗಲೊತ್ತನ್ ಬೇರ ಒತ್ತು ಕೇಳ್ಗ పేరుకు పోయినాయి అంది ఎర్మెకి గిరే ఆల్తల మెమ్మర్ల తంది నీరు కొండర పోయినాయి నీరు వస్తుంది వరకు నోడు ఆ పొన్నను కొండర బిడ్డ నేను ఆలోచన కొంచెం తల ఈ మనసు వాళ్ళు రాపడు ఈ ఆండి ఇంకోడ అత్తేంబియా ಅವು ಅಕ್ಕಲಿಗಲ ನಂಕಲ ವ್ಯತ್ಯಾಸಿಂಚಿನುಂಡು ನಮ್ಮಲ ನರಮನಿ ಅಕ್ಕಲ ನರಮ ಅತ್ತ ಅತ್ತ ಬಕ ಐಕೆಂಜಿನ ನಿತ್ತೆರ ನಮ್ಮಲ ಅಕ್ಕಲ ಒಂಜೆತ ತಿಲ್ಪನ ಉಪ್ಪೆತ ಅಂದಿ ಮಲ ಒಂತೆ ಮಾರ್ಗರಿಟ್ ಬೇರೆನೇ ಮಲ್ತೊಂದು ಉಪ್ಪಲು ಒಂತೆ ಕುರೆ ಉಂಡು ಮೇಲ್ದಿಂದ ಬುಂಡ ಬೇತೆ ಎಂಚಿನುಂಡು ಕೋಣದು ಬೀಪದ್ದುಲಗೆ ಅವು ನಮ್ಮಡ ಎಂತು ಬಾಜನ್ ದೆಕ್ಕುನಲ ಉಂಡು ಕುಂಟು ದೆಕ್ಕುನ ಸಾಸಿಲು ಬಕ ತಾನೆ ಮನಸ್ಸು ಸಸಿ ಅವಿ ಶಿವರಾಣಿ ತೀರು ಹೋಯ್ನಾರು ಅಂಚ ನಮೈತೆ ಅವಂದು ಕುಸಾಲ್ ಬಾತೇರ್ನೆ ಪೊಣ್ಣೊಂದು ಮಂಡಂಡ ದಾದೊಂದು ಮದಿಮೆ ಬನ್ಪುಣ ಮಿತ್ತು ನಿಗಂಟದು ಅತ್ತ ಬೊಕ ನಿಕ್ ಒಯ್ನು ಬರೀತಿನ ಏರೇ ಗೊತ್ತು ನಿಕ್ ಗಟ್ಟದೇನೆ ನಿನ್ನಾನೆ ಬರಟು ಬರೀತಿದ್ದ ಏರಿಡ್ದು ತಪ್ಪ ಅಂದಿ ಬೊಕ ಮುಚ್ಚಿ ಬರ್ರಿ ಎಕ್ಕು ಇಲ್ಲಲ್ಲಿ ಬಿಡ್ತಾ ದುಡ್ಡು ದಾಳದ್ಯ ಬೋಡ್ತಿನತ್ತ ಏರ್ತನಲ್ಲ ದಾನೆ ಬೇರತ್ತ ಬೊಕ ಈ ಅಂಚಿಡ್ದು ಕೂಡ ದಾಲ್ನೊಟ್ಟಿಗೆ ನೀರು ಅಂಚನೆ ಪರಬನೊಟ್ಟಿಗೆ ಯಾನು ಮಲ್ಲ ಅಂಗಡಿ ಮೇಲೆ ತೋರುವೆ ರಡ್ಜನಕ್ಲ ಆವು ಆವು ಅವು ಬುಕ್ಕದ ವಿಷಯ ಇತ್ತ ಸುರುಕು ಪಾತಿರ್ಗ ಬಾತೆ ಏನಿದ್ಯಾ ಪಗಿಲಿದೆ ಬೇರೆ ಪುದರುದಾಗನೆ ರಗಳೆದ ದಿನ ಬದುಕು ಪಡೆನೆ ಪಗಿಲಿದೆ ಬೇರೆ ಪುದರು ಮಗೇನೆ ಒರಿನನ ಚಂದ್ರಕಾಂತಿನಿ ತಿಗೊತ ಬದುಕು ಮಗಿನಿ ಪುದರಿನ ಚಂದ್ರಕಾಂತಿನಿ ತಿಗೊತ ಬದುಕು ഞാൻ ഇതേ മുട്ട വരടുന്ന കാരണ എന്ന അപ്പമ്മേ ಇಜ್ಜಿ ಅವು ಬೇತೆಕ್ಲ ಅಪ್ಪಮ್ಮೆ ಅದುಪ್ಪು ಆಂಡ ಯಾನ್ ಇದೇ ಮುಟ್ಟ ಸಾಧನೆ ಮಲ್ಪೊಡುಂದಾನ ದೆತ್ತ ಫಿರವುದ ಕಾರಣ ಯಾನೆ ಯಾನೆ ಸಾಧನೆ ಮಲ್ತೀನಿ ಅದು ಇದೇ ಮುಟ್ಟ ಬತ್ತೀನಿ ಯಾನು ಈ ಊರ್ದೇನೆ ಈ ಊರಿಗೂ ಕೆಲ ವರ್ಷ ದುಂಬು ಬತ್ತದ ನಿಲಾಯತಿನೇ ಯಾನ್ ನಿಲ್ಲಾರ ಈರ್ವನ್ ಬರ ದೈವಾನ ಅಂಚತ್ತು ಯಾನು ಓ ಊರುದೈ ಏರನ ಒಂಜಿ ಫೊಂಡನ ಮೋಕೆ ಮಲ್ತೊಂದಿತ್ತೆ ಆ ಮೋಕೆ ಮಲ್ತನ ವಿಚಾರ ಎನ್ನ ಅಪ್ಪೆ ಮಾಡ ಫಂಡಂದಾನ ಅಪ್ಪೆಮ್ಮೆ ಫಂಡಿನಿದ ಪ್ರಸ್ತಾಪ ಮಲ್ಪುನಾಗ ಅಕಲ ಇಕ್ಕಿದಾದ ಮಲ್ತೇರು ಅಕಲ ಆ ಒಂದು ಫಂಡೇರೆ ಆ ಪೂಜಿ ಒಂಜಿ ವೇಳೆ ಆಲೇನು ಮದಿಮೆ ಅಂದಾಂಡ ಎಂಕಲ್ ಕಂಡನಿ ಬುಡ್ದಿ ಉವೇಲ್ಗಳಾಗಿದ್ದು ಸೈಫ ಬಂಡೆ ತಿರಸ್ಕಾರ ಮಲ್ತೇರು ಅಕಲ್ ತಿರಸ್ಕಾರ ಮಲ್ತೇರ್ನಾಂಡು ಯಾನೈನು ಪುರಸ್ಕಾರ ಮಲ್ಪೆರ ಬೋಯಿಜಿ ಅಕಲ್ನ ತಿರಸ್ಕಾರಗೂ ತೂದಿನು ಏರೇನು ಮೋಕೆ ಮಲ್ತೇನ ಆಲೇನೆ ಮದಿಮೆ ಅದು ಅಲ್ತಿರ್ದು ಏರೆಗಳ ಗೊತ್ತಿಜ್ಜ ಅಂದಿಲಕ್ಕ ರಾತ್ರೆ ಆಲೇನು ರಟ್ಟ ಒಂದು ಈ ಊರಿಗೂ ಬಂದ ಕಾಲು ಕಾಂಡದು ಪಾರದು
ಕಲುವೆಂದು ನಿಕ್ಕಲು ಪಣ್ಣುವರಿ ಅವೆರ್ದು ಬೊಕ್ಕದ ಎನ್ನ ಸಾಧನೆ ದಾದ ಇಂಚಿನ ಸಾಧನೆ ತೂಲೆ ಇತ್ ಮಾತ ಆಸ್ತಿ ಐಶ್ವರ್ಯ ಸಕಲ ಸಂಪತ್ತಲ ಎನ್ನ ಸಾಧನೆ ಯಾನೇ ಮಲ್ತಿ ನಾವು ಓಹೋ ನನ್ನ ಎನ್ನಡ್ದು ಬೊಕ್ಕ ಏರಿಗೆ ಎನ್ನ ಮಗಕ್ ಎನ್ನ ಮಗಲದಲ್ಲ ಆಯ್ ಚಾಲಿ ಬೋಲಿಯತ್ತು ಯಾನ್ಲ ಏನೊಡ್ಡೆ ಶಿಷ್ಟಾಚಾರೋಡು ಬೊಳೆ ಪಾಯಿನೆ ಮಾರೆ ಅಪ್ಪ ಮನವಳು ಬುಡ್ದು ಬೈದ ಪಾಪಕ್ಕೆ ಏರುಂಡ ಇಜ್ಜ ಉಳ್ಳೆರ ಅವು ಬೊಕ್ಕದ ವಿಚಾರ ಸೃಷ್ಟಿ ಮಲ್ತಿನ ದೇವರಿಗೆ ನರಮಾನಿಯನ ಸೃಷ್ಟಿ ಮಲ್ಪೇರ ಆಪುನಿಗೆ ಅಕ್ಕಲ ಜೀವನ ಕೊಂಚ ವ್ಯವಸ್ಥೆ ಮಲ್ಪೇರ ಆಪುಜ ಅವು ಸರಿ ಆಂಡಂಜಿ ಮಗನ ನಿರೀಕ್ಷೆ ಇಪ್ಪುಜ ನಿರೀಕ್ಷೆ ಉಪ್ಪಡಿ ನಿರೀಕ್ಷೆ ಇತ್ತನ ಆರೆಗೆ ಕುಡೊಂಜಿ ಮಗೆ ಲೆಕ್ಕಲ್ ಬೋಡಾಣ ತುವೋನು ಅಂಚ ಬೊಕ್ಕ ಅಕ್ಲ ಎಂಚ ಉಳ್ಳೇರ ದಾದ ಉಳ್ಳೇರ ಐನ ವಿಚಾರನೆ ಎತ್ತು ನಮ್ಮ ಜೀವನ ದಾದ ಬಾರಿ ಪೊರ್ಲುಡು ಈ ಊರುಡು ಬಾರಿ ಮಲ್ಲ ಪುದಾರ್ಲ ಮಲ್ತದೆ ಬೋಡೈನಾತ ಸಂಪತ್ತಲ ಉಂಡು ಎನ್ನ ಮಗಲ್ನ ಆತಿ ಪೊರ್ಲುಡು ಸಾಂಕದೆ ಎನ್ನ ಪಾತೆರದ ಒಂಜಿ ಪಜ್ಜು ನಂಚಿಂಚಿ ದಾಂಟುನ ಎತ್ತಿ ಎನ್ನ ಮಗಿ ಎನ್ನ ಸ್ವಭಾವನೆ ಸಾಕ್ಷಾತ್ ಎನ್ನ ಮಗಟ್ಟ ಆವಿರ್ಭೂತಿ ಆತನ ಕುಟುಂಬ ಹಿಂಚಿನ ಕಥೆ ಕುಟುಂಬದ ವಿಷಯ ಮಾತೆರ್ರೆ ಬಲ್ಲಿ ಆವಿರ್ಭೂತ ಆಪುಣೆ ನಿನ್ನ ಮಗಟ್ಟ ಎಂಕಲ್ ಪೂರ ಹೆಜ್ಜೆ ಗೊತ್ತುಂಡಿ ಎಲ್ಲೇ ಶಬ್ದ ಬಾತಿರ್ನ ಚಂಬಿದಾದ ಎಲ್ಲೇ ಶಬ್ದ ಪ್ರಯೋಗ ಮಲ್ತಿಂದ ಮಲ್ಲ ಮಲ್ಲ ಶಬ್ದಲೇನು ಪ್ರಯೋಗ ಮಲ್ತದು ಪ್ರಯೋಗ ಮಲ್ಪುಣಿ ಆಂಡಾಪುಣಿ ಇಜ್ಜಿನ ಬರೆದು ಮಾಡ್ಬೇರೆ ಆಯ್ನ ಸಾವು ಆಯ ಬೋಡ್ ಚೈರ್ದ ಆಯ ಮರ್ಕದೇನೆ ಅಂಜಾದ ಪುಣಗ ನಮ್ಮ ಐಕ್ ಮತ್ತ ಮಂಡೆ ಹಾಲು ಮಾಡ್ತೊಂಡ್ರೆ ಇಲ್ಲಿ ಅತಿ ಅಂಡೆದ ಬಾಯಿನಲ್ಲ ಕಟ್ಟೋಲಿ ದೊಂಡೆದ ಬಾಯಿನ ಕಟ್ಟೆರ ಬಳ್ಳಿ ಈ ಜಾಗಡು ಉಪ್ಪುಣಗ ಎಂಚಿನ ಪೂರ ಅಪವಾದ ಬರ್ಪುಣ ಅಪಚಾರ ಬರ್ಪುಣ ಏನು ಮತ್ತ ಕೇನರ ತಯಾರಿತ್ತದೈತೆ ನಮ್ಮ ಬರ್ಪುಣು ಎಡ್ಡೆಲ್ಲ ಅಂಚನೆ ದೇತನು ಹಾಲಲ್ಲ ಅಂಚನೆ ಸ್ವೀಕಾರ ಮಾಡ್ಪು ಮಗೆ ಎಡ್ಡೆ ಹುಡುಗೆ ಎಡ್ಡೆ ಹುಡುಗೆ ಎಡ್ಡೆ ಹುಡುಗೆ ಯಾನು ಫಂಡಿನ ದಾಂಟ್ನ ಎತ್ತೆ ಒಂಜಿ ಬತ್ತ ಅಮ್ಮೆರೆ ದಾದ ಹೊಳ್ಳಿ ಅವು ಖಾನವಡ ಇಂದು ಖಾನವಡ ಇಂದು ಖಾನವಡ ಓ ಖಾನವಡ ಒಂದು ಅವು ಖಾನ ಪಂಡ ಅಂಚಿನ ಒಂಜಿ ಕಜ್ಜ ಮಲ್ಪುಣೆ ಕಜ್ಜಾಯ ಮಲ್ಪೇನೆ ಎಂಚಿನ ಆಯ್ ಪುರೋಹಿತೆ ಅತ್ತಿ ಯಾನು ಪಂಡಿನ ಬೇಲೆಂದ ಅಂಟುನ ಎತ್ತಿ ಮಾತ ಬೇಲೆ ತಗಲು ಒರಿಯಾಡ್ತವ್ರಿ ಬಿಗಿ ಅಂಡೆದ ಬಾಯಿ ದೊಡ್ಡದ ಬಾಯಿ ಒಂಜ ಅಂಡೆ ಉಲಾಯ್ತಿಯಾರ ಏರಿಯ ಬೇಳೆದೆ ಬೇಳೆದೆ ಎತ್ತವು ಎನ್ನ ಮಗಿ ఆయన అమ్మారు యా నీ ఆయన కూడా పనిపిరిదే అట్లా సంశయ వరు మారే ఈరు పండినేను ఇని ముట్ట అవు దానే మూజి ದಿನ ಇನಿದಾನೆ ನಿಕ್ಕದಲ್ಲ ತಂಪು ಅಂತೋನಿ ರಾಜ ಸರ್ರು ಇಲ್ಲಿ ಬಣ್ಣಾಗ ಹೊಂಡ ಮೂಜಿ ದಿನ ಅಂಡು ಓ ಅಂಡೆ ಬಿದಾಯಿ ದಿನ ಅಂಡೆ ಬಿದಾಯಿ ಇದು ಮೂಜಿ ದಿನ ಐದು ಬೇಲೆ ತಗೊಂಡ ಬಂಜಿರ್ದು ಬಿದಾಯಿ ಬಾ ಅಂತ ಮೂಜಿ ದಿನ ಅಂಡ ಅಂಟದಲ್ಲ ತಜಿ ತಾನೆ ಬೇರೆ ಕುಳದ್ದು ಕುಳು ಅಂದ್ರೆ ನೀವು ಕೈಗೆ ನಲಿಪೇರ ಮತ್ತ ಆಪುಜಿ ಮಗ ಐದು ಕುಳ್ಳು ದೇಶದಾರಿ ಪುಣ್ಯ ಸಯ್ಯ ನಂಬರೆ ಒಂಜಿ ನೂದು ಕರಿಯಾಡು ತೂಪುಣೆ ಈ ಪೊಕ್ಕಡೆ ಅಡಿಯಲ್ಲಿ ಬೇರೆ ದಾಳ ನಲಿಪೇರೆ ಗೊತ್ತು ಜಿದ್ದು ಪೊಕ್ಕಡೆ ಈರು ಅಂದಾಜಿ ಗಾರ್ ಮಾಡುದು ನಾವು ಕೆಲವು ಬರೆದು ಬಾಡ್ಬೇರು ಮಾರ ಆಯ್ ಅರ್ಧಂಬರ್ಧ ಗೊತ್ತಿತ್ತು ನಲಿಪೇರೆ ಬಲ್ಲಿ ನಲಿಪುಣದನ್ನ ಪೂರ ಗೊತ್ತು ಓಡು ಅವು ಮಲ್ಲೆ ಯಾನು ವಿಷಯ ನೋಡಿದ್ರೆ ಇದು ನಮ್ಮ ಊರುಗು ಮಾರಿ ಬತ್ತನ ಕಲ್ಬುರ್ಗಿ ದಚ್ಚಿದಾಗ್ಲಿ ಕಲ್ಬುರ್ಗಿ ದಚ್ಚಿದಾಗ್ಲಿ ಮುಂಚಿ ಮಾರನಾಗ್ಲಿ ಬತ್ತೇರಿ ಮುಂಚಿ ಮಾರನ ಮೂಲ ಬೋಡೈನತ್ತು ಕಾಯಿ ಮುಂಚಿ ಉಂಡು ಮಾರ ಡಬ್ಬೆಡು ಉಂಡುದಲ್ಲ ಅಲ್ಲಿ ಮಾಡು ಕೂಡ ನುಂಗೇರ ಮಾಡುದು ಅವಳು ದೆಂಗಲ್ಲು ಉಂಡು ಅಂದು ಆಯ್ತಾ ಉಂಡು ಯಾನು ವಿಷಯ ಬಟ್ಟಿ ಅಂಚ ಆಜನ್ ತೊಟ್ಟುಗು ಆರ್ನ ಮಗಲ್ ನೀರುಳ್ಳಿ ಮಾರೋದಿಲ್ಲ ಮುಂಚಿ ಮಾರನ ಮಗಲು ನೀರುಳ್ಳಿ ಮಾರ ಜನ ಮಾಡ ನೀರುಳ್ಳಿಲ್ಲ ಉಂಡತ್ತ ಮಾರೆ ನೀರುಳ್ಳಿ ಉಂಡಿ ಯಾನ ಒತ್ತು ಬಣ್ಣ ಇತೆ ಪ್ರಾಯ ಗೊತ್ತನೆ ಕೊಂಚ ಮದಿಮೆಂದ ಅವಚ್ಚ ಐಕೆ ನೀರುಳ್ಳಿದೆ ಮದಿಮೆದಾನಿ ನೀರುಳ್ಳಿ ಬೋಡು ಮದಿಮೆದಾನಿ ಇತ್ತೆ ಬೊಣ್ಣು ತೀಯರದು ಅಟಿಲ್ದ ವ್ಯವಸ್ಥೆ ಮಲ್ತಾನ ಅಂದತ್ತ ಮುಂಚಿ ನೀರುಳ್ಳಿ ಆಪೇದ ಬೈಟ್ ಕೊತ್ತಂಬರಿ ದಕ್ಲಿಜ್ಜ ಅಂತ ಐದು ದೊಂಚೂರು ದೇತ್ತು ನೋಡ ಉಂತು ನಾವು ಉಂತೋಡು ವಿಷಯ ಗೊತ್ತಾಗಿಲ್ಲ ನೀರುಳ್ಳಿ ಓಡೆ ಕೈನ ಹೊಟ್ಟೆ ಅನ್ಕೋಣ ಚತ್ತು ಇದು ಇಂಚಿ ಇಂದು ನೀರುಳ್ಳಿ ಇಂದು ಮುಂಚಿ ಮಾರನಾರು ಇಂದು ಮುಂಚಿ ಮಾರನಾರು ಇಂದು ನೀರುಳ್ಳಿ ಮಾರನ ಬೇರೆ ನಮ್ಮ ಮಗಲ್ ಇಂದು ನಡುಟ್ಟು ಕೊತ್ತಂಬರಿ ಮಾರನೆ ಅತ್ತತ್ತು ನಡುಟ್ಟಿತ ನಮ್ಮ ಉಲ್ಲ ನಮ್ಮ ಮೂಲ ನಡುಟ್ಟುಲ್ಲ ನಡುಟ್ಟು ನಮ್ಮ ಅಂಗಡಿ ನಮ್ಮ ಅಂಗಡಿ ಗೊತ್ತಾ ಬೊಲ್ಲುಲ್ಲಿದಾವ
Iru bopo kadoro lo kusana pera. Iru mani angka sari abuji. ಈ ಸಮ ಕೊಡಿ ಯಾನ ಪೊಣ್ಣಂದೊಂಜಿ ಸಮ Anjatto. ಈ ಬೊಗ ಸೇಲೆ ಕಟ್ಟುಂದ ನಕ್ಕಲೆಕ Once dabuji maniera. ಎಂಗ್ ಹೆಡ್ಡೆ ಪುಂಡು ಎನ್ನ ಬಗೆ ತಮೈ Yani ನೀರುಳ್ಳಿ ಮಾರ್ನಾಲೇನು ನೀರುಳ್ಳಿ ಮಾರ್ನಾಲೇನು ಮದಿಮೆ dawa. ಏರು Yani ನೀರುಳ್ಳಿ ಮಾರ್ನ ಬಾಜದಾಜಿನ ಮಾದರ ತಾಯಂಚಿ ಬೀಜ ಭಕ್ತರ ಆಡಗಿ ದೇಶ ತೋಚಿಸಿ ಬಂಪಿನ ಸತ್ಯನರ ಮೋಸ ಗಜ್ಜನ ಇನ್ನಯ ಮೀಸೆ ಬತ್ತದ ಮೀಸೆ ಬತ್ತಂದ ನರಮನೆಯಾಗ ದೇಶದೊಜ್ಜಿಗೆ ಮಾರಿ ಪತ್ತಿನ ಎಂಜಿನ ಪೊರ್ಲು ನೀರುಳ್ಳಿ ಮಾರ್ನಕ್ಕಲ್ ಪೊರ್ಲು ಇವತ್ತು ಉಸರುಲ್ಲಲು ತಿಳಿ ನಾಳೆ ಟಟ 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 ಪಾತ್ರೆಗೆ ನೋಡಲ್ಲ ಅವು ಬೇರೆ ದಕ್ಕಲ್ನ ಒಂಜಿ ಸ್ವಭಾವನೆ ಅಂಚಾನೆ ಬೇರೆ ಪೊರ್ಲು ಆವೋಡು ಅಂಡ ನಾಲೈ ಸಮ ಓಡು ನಾಲೈ ಪರ್ಥ ಬೋಡಿಗೆ ಅಂಡ ಈ ನಾನು ಇತ್ತು ಮಾತ ವಿಚಾರನು ಪಣೊಂದಿಲ್ಲ ಈ ಪೋದು ನೀರುಳ್ಳಿ ಮಾರುನ ತಿಜಿಲ್ಲ ಭಾಗವತರೆ ನೀರ್ದು ಯಾನ್ ಯಾವು ಯಾನು ನೀರುಳ್ಳಿ ಮಾರ್ನಾಲ್ ತೂತಿ ಬೊಳ್ಳುಳ್ಳಿ ಮಾರ್ನ ಏರಿಂದಲ್ಲ ತೂತುಜಿ ಯಾನು ಒಂಜಿ ಎಡ್ಡೆ ಸಂಸ್ಕಾರದ ಒಂಜಿ ಪೊಣ್ಣಾನು ಯಾಂತು ಪುಳಿ ಮಾರ್ನಾಲೇನು ಮದುವೆ ಅವಳ ಪುಳಿ ಮಾರ್ನಾರಿ ಐತಿ ಪೋದು ಪುಳಿ ಓಲುಂಬೆ ನಿನ್ನ ನೀರುಳ್ಳಿ ಓಲು ಹಣೆ ಬರ ಕೆಟ್ಟ ನಿನ್ನಾತಿಗೆ ಒಂಜಿ ತೂಪುನು ಓಲ ಮಾರ್ಗದ ಬರಿಟ್ಟು ಮುಂಚಿ ಮಾರುನಕ್ಲೆನ ನೀರುಳ್ಳಿ ಮಾರುನಕ್ಲೆನ ಪೂರ ತೂದು ಯಾನ್ ಮದುವೆ ಅಪ್ಪ ಪುಳಿ ಹೆಚ್ಚಾದನಿ ನಂಗೊಂಜಿ ಸಂಪ್ರದಾಯ ಹೊಂಡದಿಜ್ಜೆ ಒಂಜಿ ಜಾತಿ ಯಾನ್ ಬಂಡೆ ಮದಿಮೆ ಮದಿಮೆ ಸಂಪ್ರದಾಯ ಮದಿಮೆ ಆಪಿನ ಸಂಪ್ರದಾಯ ಆವಳಿ ಅವು ಆ ಒಂದು ಯಾನು ಹೊಣೊಡ್ ಚಂಬೆ ಯಾ ನಿನ್ನ ಅಮ್ಮೆ ಚಂಬೆ ಎನ್ನ ಚರಿತ್ರೆಗೆ ಎಂದು ಜನ ಏತ ಸಂಸ್ಕಾರಯುತವಾಯಿನ ಒಂಜಿ ಪೊಣ್ಣನ ಮದಿಮೆ ಆಯ್ನಿ ಅಂಚಿನ ಅವಳು ಒಂಜಿ ಮುಂಚಿ ಮಾರನು ನೀರುಳ್ಳಿ ಈತು ಮೂರ ನನ್ನ ಈ ಮಾತ ಸೊತ್ತುಲು ಪುರ ಯಾನು ಪೋಯಿ ಬೊಕ್ಕ ಒಂಜಿ ಮುಂಚಿ ಮಾರುನಲ್ಲ ಅಡೆ ಕಲ್ಬುರ್ಗಿ ಪತ್ತದು ಪೋಪಿನ ಇದು ಏರ್ಲ ನಂಬುನ ಮುಂಚಿದ ತೋಟ ಎಂಚಿನ ಮೂಲು ಮುಂಚಿದ ಎಂಚಿನ ಬೇ ಎಂಚಿನಂದೇನೆ ಹಣೆ ಬರ ಕೆಟ್ಟ ಮಾರಿ ಪತ್ತಿನ ಚಟ್ಟೆ ಕಂದಡಿ ಹತ್ತಪ್ಪ ಒಂಜಿ ಏರ್ಲ ಸರಿ ಮಗೆ ಆವಿರ್ಭಾವ ಚಟ್ಟೆ ಕಂದಡಿ ಒಂಜಿ ಮದಿಮೆ ಆಯರ ಇಜ್ಜಿ ಯಾನು ಚಟ್ಟೆ ಕಂದಡೀರು ಎನ್ನ ವಿಷಯ ಬಿಡು ಯಾನು ಕುಡೋರಿ ಯಾನು ಪಣ್ಣಗ ಆಯ್ ಕುಡೋರಿ ಪ್ರಶ್ನೆ ಮಲ್ಪೆರ ಯಾನು ಪಂಡಿನವೇ ಅಕೇರಿ ಕೂಡ 4 ಜನ ಊರ್ ದಕ್ಕಲು ಎಂಡ ಪ್ರಶ್ನೆ ಮಲ್ತೆ ನಕಲೆ ಉತ್ತರ ಎಂಚ ಗೊರ್ಪು 4 ಜನ ತೋಜಲೆ ಯಾನ ಅಗಲ್ಡ 4 ಜನ 4 ಜನ ಅತ್ತು ಊರು ದಕ್ಕಲು ಎಂಡ ಪ್ರಶ್ನೆ ಮಲ್ತೇರು ಎಂಚಿನ ನಿನ್ನ ಮಗೆ ಪೋದು ಆ ಮುಂಚಿ ಮಾರುನ ನಾ ನೀರುಳ್ಳಿ ಮಾರುಲಲ್ಲಿ ಮದಿಮೆ ನಿಂದು ಅನ್ನದಕ್ಕೆ ಯಾನು ಉತ್ತರ ಕೊರ್ಪಿನ ಚಂಬೆ ಈರರು ಎಂಕೊಂಜಿ ಸಂಪ್ರದಾಯ ಉಂಡು ಎಂಕೊಂಜಿ ನೀತಿ ನಿಯತ್ತು ಬಂಡದೊಂಜಿ ನಮಡ ಬೋಡಾಯ್ನ ತಿಜ್ಜ ನಮಡ ಬೋಡಾಯ್ನಾತು ಉಂಡು ಬಡ್ದು ಮಲ್ಲ ನೀರುಳ್ಳಿದ ಅಂಗಡಿ ಮಲ್ಪಗ ಒಂಜಿ ಮಲ್ಲ ಮುಂಚಿನ ಅಂಗಡಿ ಮಲ್ತಗಲೆ ಲಬ ಮಲ್ಲ ಅಬ್ಜರಗಲೆ ಇದು ಮಲ್ಲೊಂಜಿ ಕಾಟದ ಇದು ನಿನ್ನ ನೈಟ್ ಇದು ಪೊತ್ತಾಂಡದ ನಾವು ಮಾರಿ ಬತ್ತನೆ ಆಪುಜಿ ಅಮ್ಮೆ ಯಾನು ಪಂಡುಂದಾಂಡ ಇಂದ ಈತು ಮಾತಂದು ಎನ್ನ ಅಪ್ಪ ಅಮ್ಮೆ ಮಲ್ತಿನ ಸೊತ್ತತ್ತು ಯಾನು ಭಂಗ ಬತ್ತದ ಮಲ್ತಿನಂಚಿನ ಅಂದು ಆಸ್ತಿ ಅರ್ಥಾಜ ಎಲ್ಲದಾನಿಗೂ ಎನ್ನ ಸಂಪತ್ತು ಎನ್ನ ಆಸ್ತಿಲ್ ಮಾತ ಮುಂಚಿ ಮಾರ್ನಕಲೆ ಗಾಂಡಿಗೆ ಅಂತ ಪನ್ಪಿನ ಪವಾದೆಂಕ ಬರವಲ್ಲಿ ನಿನ್ನ ನಿರ್ಧಾರವನ್ನು ಬದಲು ಮಲ್ಪು ಯಾನೊಂಜಿ ನಿಕ್ಕು ಯೋಗ್ಯತೆ ನಿನ್ನ ಯೋಗ್ಯತೆಗೆ ಸರಿಯಾಯಿನ ಒಂಜಿ ನಮ್ಮ ಜಾತಿದ ಪೊನ್ನನ ತೂದು ಮದಿಮೆ ಮಲ್ಪೆ ನಮ್ಮ ಜಾತಿ ಪೊಣ್ಣು ತಿಕ್ಕುಜಿ ಬಂಗ ಬಿಡು ಪೊಣ್ಣು ತಿಕ್ಕುಜಿ ಎಂ ಕಿತ್ತೇನು ಸೀದಾಡ್ಬಿಡ ಎಂ ಕಾಲೆ ಮುಂಚೆ ಮಾರ್ನ ಮಗಲ್ ಮುಂಚಿ ಮಾರ್ನ ಕಲ್ಬುರ್ಗಿ ಮುಂಚಿ ಮಾರ್ನ ಹಣೆ ಬರ ಘಟನೆ ಒಂಜಿ ವೇಲೆ ಆಲೇನಿ ಮದಿಮೆ ಮಿನಿ ಆಯಂದಾಂಡ ಮುಲ್ಪದ ಅಕ್ಕರದ ಕಡ್ಡಿ ನಿಕ್ಕು ತಿಕ್ಕಂದು ಒಂಜಿ ಇಂಚಿ ಜಾಗ ಸತ್ತು ತಿಕ್ಕಂದು ಯೋಚನೆ ಮಲ್ಪು ವಾ ನಮ್ಮದ ಅಮ್ಮೆ ಮಾಡಿ ಜಾಗ ಆಸ್ತಿ ಬದುಕು ಎಂಚಿನ ಮಲ್ಪ ಮಂಡಿ ಹೋಗಿ ಎನ್ನ ಆತ್ಮೀಯ ಎಲ್ಲ ವಾಡೊಂಜಿ ಬರೀ ಇದನ್ನೆಲ್ಲ ಆಯ್ತು ಸತ್ಯ ಮೀಕೆಲ್ಲ ಸೈಪು నీకు భారీ ఐసు మండేకి తెట్లూరులో కొంత దనండి నమ్మిరి నిర్ణయ దనండిరి అవి యానర్కే పండే ఆరు ಬಾಯಿಗೆ ಒತ್ಲೆ ಕಡಿಯರೆ ಜಾಗಲ ತಿಕ್ಕಂದು ಒಂಜಿ ಈತ್ ಒಂಜಿ ಸೂಜಿ ಬಣ್ಣ ಕೌರವ ಅಂಚಿ ಇಂಚಿ ಒಲ್ಪಲ ತಿಕ್ಕಂದು ಒಂಜಿ ಕೌರವನ ಅರ್ಥವತ್ತಿರ್ಲೆ ಕವತ್ತಿರಿ ಒಂಜಿ ಸೂಜಿ ಪಕ್ಕ ನಿಕ್ಕ ಮರ್ಲ ಒಂಜಿ ನಿನ್ನ ಕೆತ್ತಂಡೆ ದಿವಡ್ ಮಾರೆ ನಿಕ್ಕಲ್ ದಯ ತೂಯಿ ಬೆಟ್ಟಿ ಒಂಜಿ ಅರ್ಬು ಕುಟ್ಟು ಪೋಪು ತಿಕ್ಕನಕ್ಲ ಮಾತ ಬಗ್ಲ ಪೋಪು ನೈನೆ ಕೆತ್ತು ಮಾರೆ ಎಂಚಿರವು ತೆರಿನಕ್ಲು ಅತಿ ಬೇಗ ತಿತ್ತಿ ಬೇಗ ನಮ್ಮ ಏತ್ ಬೀಸಬೋಪ ಆತೆ ಬೇಗ ನಮ್ಮ ಎಡುಪು ಅಂತ ಗೊತ್ತುಂಡ ಇದಾಯತ್ ಪಕ್ಕ ಬನ್ನಿರಿ ಹೋಯ್ನಿ ಯಾನ
ಕೇಳಲಿ ಎಂಜಿನ ಕೇನೇರೆ ಹೋಯ್ನಿ ಆ ಜನ ಮತ್ತ ನಿನ್ನ ಅಮ್ಮಿರ ನಾನೇ ಬರ ಹೆಂಗ್ ಗೊತ್ತು ಎಂಜಿ ಸರ್ ಇತ್ತೆ ನಿನ್ನ ಅಮ್ಮಿರ ಆಪಜಿ ಬಣ್ಣತ್ತ ಇತ್ತೆ ಪೊನ್ನಡಕ್ಕೆ ಎಂದಾನೆ ಈ ಇದ್ಯತ ಓಕೆ ಸುರೂಕೆ ಹೋದು ಈ ಬಾಳೆ ಬುಟ್ಟು ಹೊಡೆದು ಅಂಗಿ ಬೊಳ್ಳ ಬಂಡ ಎಂಚಾವ್ ಮಾರೆ ಎಂಚಿನ ಸುರು ಕಾಕಲ್ಡಕ್ಕೆ ಏನು ಅಕ್ಕಲ ಅವನ್ ಬಂಡ ಬುಕ್ಕತ್ತ ಪೊನ್ನನ ಅಮ್ಮೆ ಅಡಕೆ ಅಕ್ಕಲ ಅವನು ಬನ್ನಡು ಬುಕ್ಕ ಯಾನಿದ್ಯ ಮಾರೆ ಯಾಂಬಾಳೆ ಬುಕ್ಕ ಯಾಂಬಾಳೆ ನಮ್ಮೂರ ಕಾವದೇವರು ಮಾದಯ್ಯ ನಮ್ಮೂರ ಕಾವದೇವರು ನಮ್ಮೂರ ಕಾವದೇವರು ನಮ್ಮೂರ ಕಾವದೇವರು ಆರು ಯೋಗಡುಲ್ಲೇರು ಲಕ್ಕವಡ್ಸಿ ಇದು ಕ್ಷೇತ್ರ ಆಟ್ನೇಡು ಜೆತ್ತಿಲಕ ಒಂಜಿ ಕಾರು ಗಟ್ಟಾಗ ಒಂಜಿ ಕಾರು ಕಡಾಲಗ ಇದು ಜೆತ್ತದ ಅವತ್ತು ಮುಗುಳು ಮಾರುಗುಡ್ಲ ಜಪ್ಪುಳ್ಳಿ ಎಂಚಿನ ಅವಸ್ಥೆ ರಂಗಪ್ಪನವರೇ ಚಿತ್ತಪ್ಪ ಏನಕ್ಕೆ ಬಂದಿ ಏಲಕ್ಕೆ ಬಂದಿ ಏತೋರ್ತಿಗೆ ಬಂದಿ ಏದಕ್ಕೆ ಬಂದಿ ದಾಯಗ ಬತ್ತ ಏದಕ್ಕೆ ಬಂದಿ ನನ್ ಜೋಪಡಿ ಹತ್ರ ಬಂದಿಲ್ಲ ಇಲ್ಲ ನೀವು ಮಿತ್ತುಕೊಳ್ಳಿ ನೀವು ತೀರ್ಥುಕೊಂಡಿದ್ರೆ ಅದು ನಮಗೆ ಬಾತಿರುವಾಗ ತೀರ್ಥ ಮಾಡ್ಬೇಕಾಗ್ತದೆ 5 ಪಣ ಓಪನೆ 5 ಪಣ ಓಪನೆ 5 ಪಣ ಓಪನೆ ಔಪಣ ಅಂದು ಓಪನೆ ಮುಂಚೆ ಕೊಡ್ತೀರಾ ಓಪನ್ ಐಫೋನ್ ಅಲ್ಲ ಐನ್ ಪಣ್ ಅಂತ ಹೇಳುದ ನಾನು ಅದಕ್ಕೆ ಓಪನ್ ಒಯ್ನ್ ಪಣ್ ಅಂತ ಕೇಳುದು ವೈನ್ ಪಾಪರ ಬರ್ದೆ ಒಯ್ನ್ ಅಂತ ಹೇಳಿದರೆ ಎಂತದ ಯಾವುದನ್ನು ನಮಸ್ಕಾರ ರೀ ಇದು ರಾಯಪ್ಪನವ್ರೆ ಇದು ಇಸೆ ಅಂತ ಹೇಳಿದ್ರೆ ನನ್ನ ಗೊತ್ತುಂಟಲ್ಲ ನಿಮಗೆ ನಿನ್ನ ಹೆಸರೇನು ನನ್ನ ಹೆಸರ ಸೋಮಶೇಖರ ಮುಂಚಿದ ಕಾರಲ್ಲೊಂಡು ಮರ ಜಾಗ್ರತೆ ಅಂತ ಮರೆ ಹಚ್ಚಿವರ್ಕ್ ಮೂಕುದಾಯ್ತು ಗಣ್ಣ ಘಾಟ್ ಕೈತರಿ ಬಣ್ಣ ಘಾಟ್ ಅವು ಮುಂಚಿದನ ನೀರು ಎಂಚಿನ ಕರ್ಮ ಅಲ್ಲ ನಿಮ್ಮ ಮಗಳು ಎಲ್ಲಿದ್ದಾರೆ ಮಗಳು ಯಾಕೋ ಯಾಕೋ ನೀನ್ ಯಾಕೋ ನಿನ್ನ ಈ ಬೂಳು ಮುನಿ ಅಂಗಿ ಹಾಕೊಂಡ್ರೆ ಒಯ್ತು ಪರ್ತದ ಹಾಕೋಯ್ತೆ ಅಂಬಿ ಹಾಕೋತ್ತೆ ಅಂಗಿ ಹಾಕು ಅಂಗಿಲ ಹೊಡ್ತಿ ಬುಕ್ಕೊಂಜಿಲ ಹೊಡ್ತಿ ಪಣ ಎಣ್ಣೆ ವಿಷಯ ಇಲ್ಲ ಇವರೇ ನನ್ನ ಮಗಳು ನಿನಗೆ ಏನಾಗಬೇಕು ನಿಮ್ಮ ಮಗಳನ್ನು ನೋಡಿ ನಮಗೆ ಖುಷಿ ಆಗಿದೆ ಆಗಿದೆ ಸಂತೋಷ ಆಗಿದೆ ಮನಸ್ಸಿಗೆ ಎಂತ ಹೇಳುದ ಸಂತೋಷ ಆಗಿದೆ ಹಾಗೆ ನಿಮ್ಮ ಮಗಳನ್ನು ನೀವು ಕೊಡುವುದು ಅಂತ ಇದ್ರೆ ಮದುವೆ ಆಪಣೆ ಅಂತ ನಾವು ನಿಗಂಟು ನಾವು ಕಲ್ಯಾಣ ಆಗುದು ಅಂತ ಹಾಗೆ ಕೊಡ್ತೀರಾ ಅಂತ ಕೇಳಿ ತನದ ಮನೆಯೊಳಗ ಹೆಣ್ಣು ಹುಟ್ಟಬಾರದು ಹಡೆದ ತಪ್ಪಿಗಾಗಿ ತಂದೆ ಹಡೆದ ತಪ್ಪಿಗಾಗಿ ತಾಯಿ ಕಣ್ಣೀರು ಸುರಿಸಬಾರದು ಬಡತನದ ಮನೆಯೊಳಗ ಹೆಣ್ಣು ಹುಟ್ಟಬಾರದು ಬಡತನದ ಮನೆಯೊಳಗ ಹೆಣ್ಣು ಹುಟ್ಟಬಾರದು ದೋಸ್ತ ಏನ್ರಿ ದೋಸ್ತ ನಿನಗೇನಾಯ್ತಾ ನೀ ಹನುಮಂತ ಅದೇನ ಭಾಷೆ ಜನ್ನೆ ಆಯ್ತು ಜೊತೋದ್ರ ತುಲಿ ಜೋಕುಲ್ ಜೊತ್ತಲೆಗ ಒಂದು ಯೋಗ ನೋಡು ಮನೆ ಯೋಗ ಅಲ್ಲ ನಿಂದು ಯೋಗ ಅಲ್ವಾ ಮೆಣಸು ಮಾರ್ಲಿಕ್ಕೆ ಬಂದದ್ದು ಮಗಳಿಗೆ ಒಂದು ಮದುವೆ ಅಲ್ವಾ ಅವನಲ್ವಾ ಕೂಲ್ದಕ್ಕಂದ ಸಮಯ ಕೆಟ್ಟವನೇ ಎಲ್ಲ ನಾನೇ ನೀವು ನಿಮಗೆ ಇಟ್ಟುಕೊಳ್ಳೋದೆಲ್ಲ ನನಗೆ ಕೊಡಿ ಸೋಮು ಇಡಲಗೆ ಮರಲ ಈ ಪಣ್ಣು ಅರ್ಥ ಆದ ಜಾರಿ ಈ ನಿಕ್ಕಗೆಲ್ಲ ಕತ್ರಿ ಯಾನ್ ಮದಿ ಮ್ಯಾಪ್ ಅಂತ ಮನೆ ಯಾನ್ ಕೇಳಿನ ಮನೆ ಬಗಲಚ್ಚ ಸರ್ ಈಗ ನಿಮಗೆ ಎಂತ ಅಂತ ತರಗೆ ಹೋಯ್ತು ನನಗೆ ನನ್ನ ಮಗಳು ನನಗೆಲ್ಲ ಮಾರೆ ಅಮಸರ ಒಳ್ಳೆ ಇಲ್ಲ ಕೇರಿಲ್ಲ ನನಗೆ ಬೇಡ ನನಗೆ ನಿಮ್ಮ ಮಗಳನ್ನು ಹಿಡ್ಕೊಂಡು ನೀರಲ್ಲಿ ಮಾರುದನ್ನು ನಾನೆಂತ ಮಾಡುದು ನಾವು ಬೇರೆ ಊರಿದ್ದು ನೋಡ್ತೇನೆ ನನಗೆಲ್ಲ ನನ್ನ ಈಗ ದೋಸ್ತ ಇದ್ದಾನಲ್ಲ ನನ್ನ ಸ್ನೇಹಿತ ಅವನಿಗೆ ಆಪತ ಕಂಡಾಟ ಉಂಟು ಯಬ್ಬ ತೆಗೆದಷ್ಟು ಬರ್ತಾ ಇರ್ತಾರೆ ತೆಗೆದಷ್ಟು ಬಜ್ಜಿ ಗಡ್ಡೆಲ್ಲ ಬಜ್ಜಿ ತೆಗೆದಷ್ಟು ಈ ವರ್ಷ ತೆಗೆದ್ರೆ ಬರ್ಪಿ ವರ್ಷ ಕೂಡ ರಡ್ಡು ಕೊಯ್ಲಿ ಬಜ್ಜಿ ಅಂತ ಹೇಳಿದ್ರೆ ಎಂತ
ಅಡಿಕೆ ಕೂಷ್ಠಮ ಫಲ. ಅಡಿಕೆ ಅಡಿಕೆ ಅಲ್ಲ ಅಡಿಕೆ 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 ಅಲ್ಲಿ ಕೊಂಡೋಟ ಆಗ್ತದಲ್ವ? ಹೌದು. ಅಮ್ಮೇಲಿದ್ದಾರೆ ಜುಟ್ಟು ಕೊಂಡೋಟ ಉಂಟು, ಭಯಂಕರ ಉಂಟು. ಒಂದು 10 ವರ್ಷದ ಪಿರೋದ ಬಜ್ಜೆ ಈಗಲೂ ಅಟ್ಟದಲ್ಲಿ ಹಾಗೆ. ಯಾರ್ಯಾರ ಹಣಿಯಾಗ ಏನ್ ಬರದೈತೆ ನಮಗೇನು ಗೊತ್ತೈತೆ? ಏನ್ ಗೊತ್ತಾಯ್ತೆ? ನಾವೇನ್ ಓದ್ಲಿಕ್ಕೆ ನಾವೇನ್ ಬ್ರಹ್ಮನ್ ಕೊಟ್ ಮದ್ದ ಅವ್ರ ಏನ್ ಅಲ್ಲ ಅಲ್ಲ ಮತ್ತೆ ಅದಕ್ಕೆ ಅದಕ್ಕೊಂದು ಕೆಲಸ ಮಾಡ ಕ್ಯಾಮ ಮಾಡುವ ನಮ್ ಅಣಕ ಮಾಡ್ತೀನ ಕೇಳ್ರಿ, ನೀವ್ ಹೇಳ್ರಿ ಅಪ್ಪ. ನನ್ನ ಮಗಳ ಅದಾಳಲ್ಲ, ಅದರಿ ಅವಳು ಸಂಸಾರ ಮಾಡೋಳು, ಅವಳು ಹೌದು. ಬಾಳಿ ಬದುಕಬೇಕಾದವಳು ಅವಳು. ಹೌದು. ಅವಳು ಹೂ ಅಂದ್ರ ನಮ್ದೇನ್ ಅಡ್ಡಿಲ್ಲ. ಮತ್ತೆ ಇಷ್ಟೊತ್ತು ನಿಮ್ಮಲ್ಲಿ ಕರ್ಮ ಮಾತಾಡಿದ ಮಗಳ ನಿಲೆಪಿ ಮಗಳೇ ಮಗಳೇ ಪೂಜೆ ತೋರ್ತುಗೇನು ನಿಗ್ಲು ಬುಕ್ಕ ಕರ್ದಿಲ್ಲ ಊಟ ಕರ್ದೇನು ಯಾರ ಮೇಲೆ ಊಟ ಕರ್ದಲ್ಲ ಯಾರ ಮೇಲೆ ಮತ್ತೆ ಇದು ಯಾಕೆ ಬಿಟ್ಟು ಬಂದು ಇದು ಹಿಡ್ಕೊ, ಇದು ಹಿಂಗ್ ಹಿಡ್ಕೊ. ಸರಿ ಆಯ್ತು ನೋಡು. ಅಪ್ಪ ಯಾಕೆ ಕರಿಯಕತ್ತಿ? ಬೊಬ್ಬೆ ಯಾಕೆ ಕತ್ತಿ? ನಾನ್ ಏನ ಕರೀದೆ? ಯಾಕೆ ಕರ್ದಿ? ನೋಡಲಿ ಅಲ್ಲೇ ಅವು ಪಣ್ಣು ಆ ಕಡೆ ನೋಡು. ಅಪ್ಪ ಈ ಮಂಗ್ಯನ ಮಕ್ಳು ಮತ್ತು ಇಲ್ಲಿ ಬಂದಾರ. ಮಂಗ್ಯ ಅಲ್ಲ, 5 ಪಣ್ಣು ಮಂಡ್ಯದ ಜೋಕುಲತ್ತು ಮಂಗ್ಯ ಮಂಗ್ಯ. ಆ ಕಡೆ ನೋಡು, ಆ ಕಡೆ ನೋಡು. ಲಕಡಿ ನೋಡು, ತೆಳ್ಳಗವನಲ್ಲ ಇವನ ಲಕಡಿ ನೋಡು, ಲಕಡಿ ಆ ಕಡೆ ನೋಡು. ಕಣಕದ ಮತ್ ಯಾಕೆ ಬಂದಾರ ಇವರಿಬ್ರು? ತೆಳ್ಳಗದಾನಲ್ಲ, ಉದ್ದ ಮೂಗಿನವ. ಹೌದಾ? ಅವ ನಿನ್ನ ಎಕ್ಕಳೆ ತಿಂದನ ಪುಚ್ಚ ಆಗಿದ್ದಾನಲ್ಲ. ನಿಂಡೆ ಗಸಗಸ ಮಾತಾಡ ಪಿರುತಿ ಮಾಡಾನ. ಯವಿ 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 ನಿನಗೆ ಈಗಲ್ಲ, ನನಗೆ ಆಗಲೇ ಆಗಿದೆ. ಹೆವಿ 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 ಅಂತವು ಯವಿ ಯವಿ ಯವಿ. ನಿನ್ನ ಪದೇ ಪುದಿ ಪೇರಿಲ್ಲ. ಅಪ್ಪ ಮಗಳ ಇವನ್ನ ನೋಡಿ ಪಿರುತಿ ಮಾಡವನೇನು? ಆಪಿಲ್ ಗಡಿ ಬಾರಪ್ಪ. ಮಗಳ ಬಾರಪ್ಪ. ಅಪ್ಪ ಅಣ್ಣವ್ರ, ನಿಮ್ಮ ಮಗಳನ್ನು ನೋಡಿ ನಮ್ ಇವನಿಗೆ ಶಾನೆ ಪ್ರೀತಿ ಆಗೈತಿ. ಶಾಲೆ ಪೂರ್ತಿ ಆಗೈತಿ. ಇನ್ನು ಪೆತ್ತಾಗ ಅಂಜಿಕೊಂಡ್ರೆ ಒಕ್ಕೇಲಿ ಶಾನೆ ಪೂರ್ತಿ ಆಗೈತಿ. ಶಾನೆ ಪೂರ್ತಿ. ಅಪ್ಪ ನೋಡಕ್ ಬಾರಿ ಚಲೋ ಅದಾನ, ಒಳ್ಳೆ ಒಳ್ಳೆ ಮಾತಾಡಕ್ ಹತ್ತಾನ, ಮಾತಾಡಕ್ ಹತ್ಯಾನ. ಅಪ್ಪ ನೋಡಕ್ಕ ಒಂದು ಒಳ್ಳೆ ಮನತನದ ಹುಡುಗನಂಗ್ ಕಾಣಕತ್ತಾನ. ಹತ್ಯಾನ. ಅಪ್ಪ ಪಕ್ಕದವನಲ್ಲ ಅವು ಬ್ಯಾಡ. ಅವಲ್ಲ ನಾನಲ್ಲ, ನನಗೆ ಇದು ಬೇಡ, ನನಗೆ ಬೇರೆ ಉಂಟು. ಮತ್ತೆ ನಾವಿಂತ ನೀರಲ್ಲಿ ಮಾರದನ್ನೆಲ್ಲ. ಅಪ್ಪ ಏನ್ ಮಗ ಈಗ ಅವನು ನನ್ನ ಪಿರುತಿ ಮಾಡ್ತಾವನ, ಪಿರುತಿ ಮಾಡ್ತಾವನೆ. ಆದ್ರೂ ಒಂದೈತಿ, ಏನವ? ಬಡವರ ಮನೆಯಾಗ ಹೆಣ್ಣು ಹುಟ್ಟಬಾರದು, ಬಡತನದ ಮನೆಯೊಳಗ ಹೆಣ್ಣು ಹುಟ್ಟಬಾರದು. ಬಡತನದ ಮನೆಯೊಳಗ ಹೆಣ್ಣು ಹುಟ್ಟಬಾರದು. ದೋಸ್ತ ಕೆರುವೆ ಎಲ್ಲಿ ದೋಸ್ತ? ಅಪ್ಪ ಬಡತನ ಮನೆಯಾಗ ಹುಟ್ಟಿ ಆತು, ಆದ್ರೆ ಯೋಗ ಭಾಗ್ಯ ನೋಡ. ಅವರಂತಹ ಮನುಷ್ಯರನ್ನ ಮದುವೆ ಆಗೋ ಯೋಗ ನನಗೆ ಲಗ್ನ ಕೂಡ ಅವನಲ್ಲಿ ಏನ್ ಬೇಕಾದ್ರೆ ಇರ್ಲಿ ಬಿಡ, ಆದ್ರೆ ನಿನ್ ಮಗಳನ್ನ ಚೆನ್ನಾಗಿ ನೋಡ್ಕೋತಾನೆ ಇಲ್ಲ ಅಂತ ಕೇಳಪ್ಪ. ಅದನ್ನ ನಾ ಕೇಳುದಲ್ಲ ಮಗ. ಹೌದಾ? ಬಾಳಿ ಬದುಕಬೇಕಾದವಳು ನೀನೆ, ನೀನೇ ಅವನನ್ನ ಮಾತಾಡ್ಸು. ನಿನಗೆ ಕರೆ ಅಂದ್ರೆ ಇಲ್ಲ ನೀವು ನಿಂತ್ಕೊಳ್ಳಿ. ಅಪರ ನಿನ್ನ ಹೂ ಹೂ ನೋಡ್ದಂಗೆ ನೋಡ್ತೇನೆ ನಾನು. ಅಪ್ಪ ಹೂ ನೋಡಿದಾಗೆ ನೀನು ದೂರದಿಂದ ನೋಡಿದ್ರೆ ಬೊಕೋರಿ ಬಂದ ಅದನ್ನು ಕಿಣಿಕಿ ತರೆಗೆ ಇಟ್ಟುಕೊಂಡು ಹೋದ್ರೆ ಎಂತ ಸಾಯ್ತೇನೆ ನೀನು. ಈ ದೂರ ಉಂಟು ಅಪರ. ಇವರು ಹೆಣ್ಣು ಮತ್ತೆ ಗಂಡು ಮದುವೆ ಆಗುವವರು ಇವರಲ್ಲ, ಇವರೊಂದು 2 ದಿವಸ ಎಂತದಾದ್ರೂ ಮಾತಾಡ್ಲಿಕ್ಕಿದ್ದೆ ಮಾತಾಡಿ ಬನ್ನಿ. 2 ದಿವಸ ನಮ್ಮಲ್ಲಿ ಕ್ರಮ ಏನು? ನಮ್ಮಲ್ಲಿ ಕ್ರಮ ಇಲ್ಲ. ಅದೆಲ್ಲ 2 ಗಳಿಗೆ ಆಗ್ಲಿ ಹೋಗ್ಲಿ. ಮದ್ವಿ ಮಂಟಪದಾಗ ಅವನು ಸಿಗ್ಬೇಕು ನಂಗ. 2 ಗಳಿಗೆ 2 ಗಳಿಗೆ ಮಾತಾಡ್ಲಿ ಬೇಡ. ಕರೆ ಆದ್ರೆ ನಾನು ನೀವು ಹೇಳಿದಾಗೆ ನಿಮ್ಮ ಮಗಳಿಗೆ ಏನು ತೊಂದರೆ ಆಗದಾಗೆ ನಾನು ನೋಡಿಕೊಳ್ತೇನೆ.
ರಾಯ 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 ರಾಯಪ್ಪ ರಾಯಪ್ಪರ್ ಅಪ್ಪ ಏನ್ ಮಗ ಭಾರಿ ಸಂತೋಷ ಆಯ್ತು. ಅವೇ ಇಲ್ಲ ನನಗ ಆದ್ರ ಅಪ್ಪಾಗ ನೀ ನನ್ನ ಸಾಕೀರಿ. ಅವೇ ಇಲ್ಲಿಗೆ ನಿನ್ನ ಇಲ್ಲಿ ಬಂದ್ಬಿಡ. ಅವೇ ಇಲ್ಲಿ ಅವ್ವ ಇಲ್ಲಪ್ಪ ನನ್ಗ ಅವ್ವ ಇಲ್ಲ ಅವೇ ಇಲ್ಲ ಅವ್ವ ಇಲ್ಲ ಅವೇ ಇಲ್ಲ ನೀನು ಅವ್ವ ಇಲ್ಲ ವಾ ಇಲ್ಲ ವಾ ಇಲ್ಲ ಅವ್ವ ಇದ್ದೀವಲ್ಲೇ ಅವ್ವ ಇಲ್ಲ ಅವ್ವ ಇಲ್ಲ ಅವ್ವ ಇಲ್ದಿದ್ರಿ ಈ ಮಗಳನ್ನ ಚೆನ್ನಾಗ್ ನೀ ಸಾಕಿವ್ನಿ. ಆದ್ರೆ ಈಗ ಅವನಿಗೆ ಮದ್ವೆ ಮಾಡಿಸಿ ಕೊಡಕತ್ತಿ. ಅಪ್ಪ ಎಲ್ಲೂ ಹೋದ್ರೆ ಹೆಂಗಿರ್ಲಿ ನಿನ್ನ ಮಗಳ ಚೆನ್ನಾಗಿರ್ಲಿ ಅಂತೇಳಿ ನನಗೆ ಆಶೀರ್ವಾದ ಮಾಡ. ಆದ್ರೂ ಒಂದು ನೀನ್ ತಲೆ ಬಿಸಿ ಮಾಡ್ಬಿಡ. ನಿನ್ನ ಅಪ್ಪನ ನಾನು ನೋಡ್ಕೊಳ್ತೇನೆ, ನಿನ್ನು ನೋಡ್ಕೊಳ್ತೇನೆ. ದೇವಳಿ ಬರಬೇಕು ಮಗಳೇ ತವರಿಗೆ ಪದ ಸಾಹಿತ್ಯ ಬರಬೇಕು ಮಗಳೇ ತವರಿಗೆ. ಈಗ ನೋಡು, ನೀನು ಇವರೇ ರಾಯಪ್ಪನವರೇ ನಿನ್ನು ನನ್ನ ಮಗಳನ್ನು ಕೊಂಡೋಗಿ ಇವ ಎಂತ ಮಾಡ್ತಾನೆ ಅಂತ ಏನ್ ಮಾಡಕ್ ಹತ್ಯಾನೋ ಏನು ಮಾಡುದಿಲ್ಲವ. ಇಷ್ಟರವರೆಗೆ ನೀವು ಮೂಜು ಮದುವೆಯಾಗಿ ಏನ್ ಮಾಡಿದ್ದೀರಿ ಅದನ್ನೇ ಅವ ಕೂಡ ಮಾಡುದು. ಮತ್ತೆಂತ ಮಾಡ್ತಾನೆ, ತಿಂತಾನವ, ಸಂಸಾರ ಮಾಡುದು. ಗೊತ್ತಾಯ್ತಲ್ಲ? ಅವ ಕೊಡಿ, ನೀವು ಒಪ್ಪಿಗೆ ಆಯ್ತಾ? ಒಳ್ಳಿತಾಗ್ಲಿ. ಆಯ್ತು. ಒಂದು 10-12 ಮಕ್ಕಳಿಗೆ ಅಪ್ಪ ಅಮ್ಮ ಆಗಿ ಮೊದಲು ಮದ್ವೆ ಆಗ್ಲಿ, ಆಮೇಲೆ ಆಶೀರ್ವಾದ. ಬದುಕಿದ್ದು ಜಟಕಾವಳ್ಳಿ ವಿಜಯಾನಿಸಬಾವಳ್ಳಿ, ಬದುಕಿದ್ದು ಜಟಕಾವಳ್ಳಿ ವಿಜಯಾನಿಸಬಾವಳ್ಳಿ, ವಿಜಯಾನಿಸಬಾವಳ್ಳಿ. ಬಾರಿ ಖುಷಿ ಆಡ್ಬೆ. ಅಮ್ಮೇರು ಒತ್ತೊಂಜಿನ ಅಮ್ಮೇರು ಒತ್ತೊಂದಿರು ಒತ್ತೊಂಜಿನ ಮುಕ್ಕಳು ಒತ್ತೊಂಡಿರುತ್ತಾ ಮದಿಮೇನೆ ಸೀದಾ ಪೋಪುನು ಪೋದಿ ಅಣ್ಣ ಅಲ್ಪ ನಮ್ಮ ಬಟ್ರೆ ಪಾತಿರ್ದು ಬರ್ಪೆ ಪೋದು ಒಂಜಿ ದೇವಸ್ಥಾನ ಉಂತು ಮಾರೆ ಮಾಲೆ ಪಾಗತ್ತೊಂದು ಮದಿಮೆ ಆಪುನಿ ಅಮ್ಮೇರು ತುಕ ಒಂಜು ವಾರ ಕಾಪುಳ ನಿನ್ನ ಅಮ್ಮೇರು ಎಂಕ ಪಾತಿರ ಆಪುನ ತೂಪೆ ಆಂಡ ಈ ಮದಿಮೆ ಹಿಡಿದು ಬುಕ್ಕ ನಿಕ್ಲು ಒಟ್ಟು ಕುಪ್ಲೆ ಕಂಡು ಒಂಜು ವಾರ ಇಲ್ಲಡೆ ಬೋಲ ಮದಿಮೆ ಆಯ್ನ ಹಿಡಿದು ಬುಕ್ಕ ಒಂತೆ ಸಮಯ ನಿಂಜಿ ಬಾಡಿಗೆ ಇಲ್ಲಿ ಪಾತಿರದು ಕೊರ್ಪೆ ಆಂಡ ಪಾತಿರದ ಬುಕ್ಕ ಸಾಕ್ಷಿಗೆ ಮತ್ತೆ ಮುಕ್ಕಳು ಉಳ್ಳೇರು ಮದಿಮೆ ಸಾಕ್ಷಿ ಅವು ಬೇರೆ ಪಾಡ್ಬೇರ್ಗೆ ಅರ್ಗಂಡ ಹೊಟ್ಟೆ ಪಾಡ್ಬೇರು ಹೆಚ್ಚಿನ ಬಾರಿ ಹತ್ತು ಬಾರಿ ಒಂಜಿ ಎಂದು ಆರು ಇವರಿಗೆ ಗುರ್ತದ್ಯನ್ನ ಆಗ್ಲೋರ ಬುಕೋರಿ ಪರೋಪಕಾರಾಯ ಪುಣ್ಯಾಯ ಇದಂ ಶರೀರಂ ಪಂಡದ ಜೀವನ ಮಲ್ತನಂಚಿನ ಒಂಜಿ ವ್ಯಕ್ತಿ ಗೊತ್ತಾನ ಯಾನೆ ಈ ಕೊಂಚ ಬಾಡಿಗೆ ದಿಲ್ಲು ಪಾತಿರೋದು ಕೊಡ್ಪೆ ಐದು ಕೊಂತ ಸಮಯ ಇಪ್ಪಲೆ ಬುಕ್ಕ ಒಂಜಿ ವರ್ಷ ಕರಿನಾಗ ಒಂಜಿ ಬಾಲೆ ಮಾತಾನಾಗ ಎಂತೂ ಹಿರಿಯಾಕಲ ಮನಸ್ಸು ಕರಗು ಐಕ್ ದುಂಬೆ ನಿನ್ನ ಅಮ್ಮೇರು ಡ್ಯಾನ್ ಪಾತಿರ್ಲ ಗೊತ್ತು ಇದಾಯ ಮಂದಿ ಸ್ವಲ್ಪ ಬಾಳೆ ತೋ ಜಲ್ದಿಗಿ ಪೋಯಿನಲ್ಸಿ ಎಂಚಿನವೇ ಉಪ್ಪಾಡು ಎನ್ನ ಮಗೆ ಎಂಗ ಎದುರು ತಿಕ್ಕನಾಗ ನೆರೊಂದಿತ್ತೆ ಅನ್ನು ಪರೆಂಚಿ ಹೊಂದಿತ್ತೆ ಎಂದು ಮಾತ ಪರಮಾಯಿನ ಸತ್ಯ ಆಂಡ ಎನ್ನ ಮಗೆ ಇತ್ತೆ ಇಜ್ಜಂದ್ರೆ ಅದು ಹೆಚ್ಚಿ ಕಮ್ಮಿ ಐನ ಆಜಿ ತಿಂಗೋಲ ಎನ್ನ ಮಗೆ ಎನ್ನ ಕೈತಲು ಇದ್ದಿಂದ ಹೆಂಗ ಕಾಣಿದ ದಿನ ಬೋಪಿನೇ ಬಂಗಾಂದು ಪಂಪಿನ ವಿಚಾರ ಉಪ್ಪುನಗ ಆಜಿ ತಿಂಗಳು ಉಡ್ದಿಂಚಿ ಆ ಬೇನೆ ನಾನು ತಿನ್ನೊಂದುಳ್ಳೆ ಅಂದ ಬಂಡ ಎನ್ನಂಚಿನ ಅಮ್ಮನ ಪರಿಸ್ಥಿತಿ ಓಡಿಗೆತ್ತು ఆయన ಒಟ್ಟುಗ ఆయనವರಿ ಆತ್ಮೀಯವಾಯಿನ ಇವರು ಇತ್ತೆ ఆయనెಲ್ಲ ಎತ್ತದಕ್ಕೆ ಏನು ಆಗ ఆయన ವಿಷಯ ಗೊತ್ತುಪ್ಪತ್ತ ಒಲ್ಲ ಎನ್ನ ಮಗನ ಆತ್ಮೀಯವಾಯಿನ ಮಿತ್ರೆ ಬಂಡ ಇಯ್ಯ ಆ ಅಂಚಿ ವರ ಬಣ್ಣಗ ಇಂಚಿ ಬಣ್ಣಗ ಓಡಲು ಕುಳ್ಳುನಾಗ ಲಕ್ನಾಗ ಆಯನ ಒಟ್ಟಿಗೆ ಯಾನ ಬುಂಡ ಈ ಎತ್ತಿನ ಎನ್ನ ಮಗನು ತೂವಂದ ಇನಿಕ ಆಜಿ ತಿಂಗೋಲಾಂಟಿಯ ಆಯ್ ಓಡಿಪೋತೆ ಆಯನ ಕತೆ ದಾದಂದು ಗೊತ್ತಿಜ್ಜತ್ತ ಬಾಲೆ ಅನ್ನ ವಿಷಯ ದಾದ ಗೊತ್ತುಂಡೆ ಈರ್ನ ಮಗೆ ಆ ನೀರುಳ್ಳಿ ಮಾರನ ಪೊನ್ನಂತುದು ಮೆಚ್ಚಿದಿತ್ತೆ ಮದಿಮೆ ಆಪುನೆ ಅಂದ್ರೆ ನಿಗಂಟು ಮಲ್ತದಿತ್ತೆ ಅಪ್ಪಗ ಈರ್ ಜೋರ ಬರ್ತದೆ ಪಂತೆಗೆ ಪನ್ನಗ ಈರ್ ಬಂಡರ್ಗೆ ಆಪುಜಿ ಅಂದ್ರೆ ಜೋರ್ ಮಲ್ತಾರೆ ಐದು ಬುಕ್ಕವರ ಬೋದು ಆಯನ ಇಲ್ಲ ಅಲ್ಪೋದು ಕೇಂಡು
ಪೊನ್ನನಿಲ್ಲ ಅಕ್ಕಲ ಆ ಒಂದು ಪಂಡೇರಿ ಪಂಡದೆ ಅನ್ ಇಂಚು ಬಣ್ಣ ಗಾಡ ಬಾಯಿಗೆ ನೀರು ಮೈತು ಪಂತ ಈ ಗಡಿಬಿಡಿ ಮಲ್ಪೋಡ್ಚನ್ನ ಒಂಜು ವಾರ ಕುಳ್ಳುಲ ಇಲ್ಲಲು ಯಾನ ಬುಕ್ಕ ನಿನ್ನ ಅಮ್ಮಿರ ಪಾತಿರ್ವೆ ಒತ್ತೊಂಡಿರ್ನ ಆಪುಂಡು ಇದ್ದಿನ ಬುಕ್ಕತ ಮದಿಮೆ ಅದು ಊರುಡೆ ಇಪ್ಪುಲ ಬುಕ್ಕ ನಿನ್ನ ಅಮ್ಮಿಯನ್ನ ಎದುರು ತೂಂದಿತ್ತು ನಾನು ಒಂಜಿ ದಿನ ನಾನು ಲೆಪ್ಪೇರು ಸಮ ಆಪುಂಡು ಪಂಡದಿತ್ತೆ ದಾದ ಅಲ್ಪನ್ ಪಳ್ಳೆ ಎಂಕಲ ಗೊತ್ತು ಯಾನು ಪಂಡದ ರಡ್ಡು ದಿನ ಅನಗ ಆಯೆಲ ಇದ್ದಿ ಆ ಪೊನ್ನುಲ ಇದ್ದಲು ಪೊನ್ನ ಅಮ್ಮೆಲ ಇದ್ದೀರ ಓಡೆ ಬೋತಿರ್ತೀನಿ ಅಯ್ಯೋ ಬಾಡದಿ ಮೋನಿಡಿ ಕೊಲ್ಲುದಿ ಕೇಡಬುಗಿನದನ್ನು ಬದುಕಿನ ಬಾಡದಿ ಮೋನಿಡಿ ಕೊಲ್ಲುದಿ ಕೇಡಬುಗಿನದಿಡಿ ಬದುಕಿನ ಓಡೆಗೆ ಪೋಡಲ ಕರ್ಮನೆ ನಾಡದು ಬರೋ ಕೈತಲೆ ಓಡೆಗೆ ಪೋಡಲ ಕರ್ಮನೆ ನಾಡದು ಬರೋ ಕೈತಲೆ ನಾಡದು ಬರೋ ಕೈತಲೆ ಬಾಡದಿ ಮೋನಿಡಿಯೇ ಯಾನ ಮಲ್ತಿನ ಕರ್ಮ ಎನನೇ ತಿಳಿದ ಅಯ್ಯೋ ಸೋಮಶೇಖರ ಎಂಚಿತ್ತಿನ ವಿಚಾರ ಎನ್ನ ಕೆಬಿಕು ಪಾಡಿಯೇ ಎನ್ನ ಮಗೆಯವರ ಬತ್ತದಿ ಎನ್ನ ಪಂಡಿನಿ ಅಂದು ಒಂಚಿ ಗಟ್ಟದಕಲ ಮಿತ್ತು ಆ ಮಿತ್ತು ಮುಂಚಿ ಮಾರುನಕಲ ನೀರುಳ್ಳಿ ಮಾರನ ಒಂಜಿ ಮಗಲೇನು ತೂತೆಯಾನು ಅಲೆನೇ ಯಾನ ಮದಿಮ್ಯಾಪೆ ಅಪಗ ಯಾನೈಕ ವಿರೋಧ ವ್ಯಕ್ತಪಡಿಸಾಯ್ನಿ ಅಂದು ಯಾನ ಹಿಡಿದುಕ ಸುಮಾರು ಪಂತೆನ್ನಾಡಿ ಓಡಿ ಗಡಿಬಿಡಿ ಮಲ್ಪೊಡ್ಚಿ ಯಾನೋರ ಇದ್ರ ಬತ್ತು ಪಾತೇರ್ ಬಂದು ಪಂಡದಿತ್ತೆ ಆಯ ರಡ್ಡೇ ದಿನೊಟ್ಟು ಆಯ ಎಲ್ಲ ಇದ್ದೇರು ಅಕ್ಕಲ್ಲದ್ದೇರು ಓಡೆ ಪೋತಿರು ಗೊತ್ತು ಜನ ಆಯ ಹೆಚ್ಚಿನ ನಮ್ಮ ಶಾಲೆನ ಮದಿಮೆ ಅದು ಒಂಚಿ ಆಕಳು ಪೋತಿರು ತೋಜೋಡು ಎನ್ನ ಪಾತೆರನು ದಾಂಟದು ಆ ಯಾಲೆನ ಮದಿಮೆ ಎಂದಾಂಡ ಅಪಗ ಎನ್ನ ಪರಿಸ್ಥಿತಿ ಒಡಿಗಿತ್ತು ಅತೆ ಇಂದಕ್ಕೆ ಪನ್ಪುಣಿಯ ತರೆಕ ಮೈತಿನ ನೀರು ಕಾರಗ ಜಪ್ಪೋಡೆ ಯಾನ ಅಣಿ ಮಲ್ತಿದೀನಿ ಎಂಚ ಎನ್ನ ಅಪ್ಪೆಮ್ಮನ ಪಾತೆರನ್ನು ಮೀರದು ಎಂಕಲ ಜಾತಿಯೋವು ಎಂಕಲ ಸಂಸ್ಕಾರವೋವು ಎಂಕಲ ಪರಿಸ್ಥಿತಿಯೋ ಎಂಕಲ ಪರಿಸರವೋ ಒಂದು ತೂವಂದೆ ಎನ್ನ ಅಪ್ಪೆಮ್ಮನ ಪಾತೆರನ್ನು ದಾಂಟದು ಯಾನ ಮೋಕೆ ಮಲ್ತಿನ ಪೊನ್ನನ ಮದಿಮೇದ ಅಲೆನ ರಟ್ಟ ಒಂದು ಈ ಊರಿಗೂ ಬತ್ತೆ ಇನಿ ಎನ್ನ ಮಗೆ ಎನರ್ದ ಕಲ್ತಿನ ಸಂಸ್ಕಾರ ತಾವು ಆ ಎಲ್ಲ ಮಲ್ತೀನಿ ಅವೇನೆ ತುಲ ದೆಕ್ಕೆ ಪನ್ಪಿನಿ ಹಿರಿಯಾಕಲ್ನ ಪಾತೆರನ್ನು ಕೇಂದ್ರಜಿಂದಾಂಡ ಆಯನ ಪರಿಸ್ಥಿತಿ ಓಡೆಗೆತ್ತು ಒಂದು ಬನ್ನಿಯರೆ ಯಾನೇ ಒಂಜಿ ದೃಷ್ಟಾಂತ ಅದು ಪೋಯತ್ತ ಬಣ್ಣ ಈ ಸೈಡ್ ದಲ ಬೇಜಾರು ಮಲ್ಪೊಡ್ಚಿ ಯಾನು ಉಳ್ಳೆತೆ ಇನ್ನಿಡ್ದು ಬುಕ್ಕ ಇರ್ನ ಮಗಲೆಕ ಯಾನು ಇಪ್ಪುವೆ ಯಾನ ಓಳು ವಾ ದೇಸೊಡುತ್ತುಂಡಲ್ಲ ಆಯನ ನಾಡ್ದು ಈರೆಗೆ ಇಂಚಿನ ಜಾಗಡು ಉಳ್ಳೇಂದು ಪಣ್ಪುನ ಬೇಲೆನಂಡ ಯಾನು ಮಲ್ಪುವೆನ್ನ ಅಂಡ ಈ ವಿಸೈಡ್ ನಮ್ಮ ಕಲ್ಪುಡಾಯಿನ ಪಾಠದಾದ ಗೊತ್ತುಂಡೆ ಇತ್ತೆದ ಕಾಲ ಎಂಚೊಂಡು ಪಂಡ ಪಿದೈರ್ದುತ್ತುನಾಡಲ್ಲ ನಮ್ಮ ಮೂಲು ಕುಳುದ ಅಂಗೈಡು ತೂದು ಪಾತಿರ್ ನಂಚಿನ ಕಾಲನ್ನ ಈ ಕಾಲೋಡೆ ಈರ್ನ ಮಗೆ ಈರೇನು ಬುಡ್ದು ಪೋಯಿನ ಈರಿಗೆ ಏತು ಬೇಜಾರಾಪುಂಡು ಅಂಡ ಈರ್ನ ಕಾಲೋನ ಆಲೋಚನೆ ಮಲ್ಪಲೆ ಕಡೆ ಮುಟ್ಟಲ್ಲ ಮಗೆ ಎಂಕಲ್ನ ಪ್ರತಿಯೊಂದು ಬೇಲೆಗಳು ಆಪೆ ಪಂಡದು ಈರ್ನ ಅಪ್ಪೆ ಮೀರೇನು ಸಾಂಕದಿಜಾರ ಈರಪ್ಪಗ ಬುಡ್ದು ಬತ್ತನಾರು ಇನಿ ಮುಟ್ಟ ಆಡೆ ಅಕ್ಲೇನು ತಿರುಗುದು ತೂತು ಜಾರ ಅಕ್ಲನ ಮನಸ್ಸಿಗೆ ಏತು ಬೇಜಾರಾದಪ್ಪು ಕರ್ಮ ಪನ್ಪುನವನ್ನ ಬೆನ್ಪುನಾಯಲ್ನ ಬುಡ್ತುಜಿ ಬೆನ್ಪವನಾಯಲ್ನ ಬುಡ್ತುಜಿ ದೇಬೇರ್ನಕ್ಲೇನೇ ಬುಡ್ತುಜಿ ಅಂಚಾದ ಪುನಗ ಕರ್ಮ ಪನ್ಪುನ ನರಮಣ್ಣನ ಜೀವನ ಪಂಡ ತೊಟ್ಟಿಲ್ದೆಗ ಲೆಕ್ಕಗೆ ಒರ ಮಿತ್ತುತ್ತನೇ ತಿರ್ತು ಬರಡು ತಿರ್ತುತ್ತನೇ ಮಿತ್ತು ತೂನಗ ಆಯ ತೋಜಿಬೆ ಇಂಬಿಯ ಮಿತ್ತು ಪೋನಗ ಇಂಬಿಯ ತೂಪೆ ಅಂಚಾದ ಪುನಗ ಈರ್ ಮಲ್ತನವೇ ಈರೆಗೆ ತಿರ್ಗುದು ಮುಟ್ಟು ನನ್ನ ನೆತ್ತ ಬಗ್ಗೆ ದಾಲ ಬೇಜಾರು ಮಲ್ಪುಡ್ಚಿ ನಿಕ್ಲು ಬುಕ್ಕ ಹಿರಿಯಾಕಲ್ಲ ಅಂಚನೆ ದಾದಾನ್ಲ ಜೋಕುಳು ಇಂಚ ಪ್ರೀತಿ ಮಲ್ತಾ ಮದಿಮೆ ಅವಡೊಂದು ಆಸೆ ಅವೊಂದುಂಡು ಒಂದು ಪಂಡನ್ನಂಡ ಕುಲ್ಲು ದಾಖಲಿಗೆ ರಡ್ಡು ದಿನ ಒಂಜಿ ಬುದ್ಧಿ ಪಂಡ ದಕ್ಲ ಮನಸ್ಸಿನ ತಿರ್ಗಾಯರೆ ಆಪುನ ಅಂದು ತೂವೋಡು ಇಜ್ಜಿನಂಡ ಆಲಿ ಪೊನ್ನ ಕೋಡಿ ದಕ್ಲ ಎಂಚಂದು ತೂದು ಮದಿಮೆ ಮಲ್ತನ ಮಕ್ಕಳು ಸಂತೋಷಡುಪ್ಪರೆ ಅಂದು ತೂದು ಮದಿಮೆ ಆಪನಂಚೆತ್ತನ ಸಂಬಂಧ ಅಂಡ ಮದಿಮೆ ಮಲ್ಪೆರೆ ತೂವೋಡನ್ನ ಇತ್ತೆ ಜೋಕುಳು ಪನ್ಪುನ ಅಮೂಲ್ಯವಾಯಿನ ಸೊತ್ತುಲತೆ ಪುತ್ರ ಶೋಕ ನಿರಂತರ ಅಂದು ತೇರಿನಕ್ಲು ಪಂಡೇರಿ ಆಯ ಸೈತಿದೇ ದೂರ ಅವಡು ಇದ್ದಿ ಜೋಕುಳು ಮಗೆ ಒರಿ ನಮ್ಮದು ಎಂಚಿನ ಕಾರ ನೋಡ್ಲ ದೂರ ಆಯಂಡಲ್ಲ ಸೈತಿನಾಡೆ ಮುಟ್ಟ ಆ ಬೇಜಾರು ಪುಂಡಿಗೆ ಅಂಚಾದ ಅಣ್ಣ ನನ್ನ ದುಂಬುಗಾಂಡಲ್ಲ ಸಾರ್ವಜನಿಕರು ನಮ್ಮ ಸಮಾಜ ಒಯ್ನು ಸುರೂಟು ಯೋಚನೆ ಮಲ್ಪಡು ಗೊತ್ತುಂಡೆ ಜೋಕುಲೇನಿ ಏಪಲ ನಮ್ಮ ಎಂಚ ಸಂಸ್ಕಾರಡು ಕಲ್ಪವಡು ಜೋಕುರು ಏತು ಪೊರ್ಲುಡು ನಮ್ಮೊಟ್ಟಿಗೆ ಉಲ್ಲ ಜೋಕುಲು ಅಂಚನೆ ನನ್ನ ದುಂಬುಗು ಆ ಸಂಸ್ಕಾರಡು ಬದುಕೋಡು ನೆನ್ನು ಮಾತ ದಿನೊಟ್ಟು ಒಂಜಿ ಗಲಿಗೆ ಅಂಡಲ್ಲ ನಮ್ಮ ಪನೋಡನ್ನ ನನ್ನ ಒಂಜಿ ಯಾನೆ ಎಂಚ ಉಳ್ಳೆ ಅಂಚನೆ ಎನ್ನ ಮಗೆ ಆಪುನ ಅತ್ತಂದೆ ನಮ್ಮ ಆಲೋಚನೆ ಮಲ್ತಲೆಕ್ಕ ನಮ್ಮ ಜೋಕುಲು ಆ ಕಾರಣಗಳು ಆಪುಜಿರಿ ಆಯಿನ ಆಂಡತ್ತೆ ನನ್ನ ನಮ್ಮ ಕೊರಗುದು ದಾಲ ಮಲ್ ಪೆರ್ಲದ್ದಿ ತುಕ ಇರ್ನ ಮಗೆ ಒಲ್ಪ ಉಳ್ಳೆಂದು ನಾಡಿದು ಆಯನೊಂಜಿ ಪಿರನಿಕ್ಲೇನು ಒಟ್ಟು ಮಲ್ಪನ ವ್ಯವಸ್ಥೆನೆಲ್ಲ ಮಲ್ಪುಗ ಅವೇ ಯಾನುಳ್ಳೆ
ಬಪ್ಪ ಬ್ಯಾರಿಗೆ ಒನಿದಿನ ಬಪ್ಪ ನಾಡುಡಿ ಓತಿನ ಬಪ್ಪ ಬ್ಯಾರಿಗೆ ಒನಿದಿನ ಬಪ್ಪ ನಾಡುಡೆ ಓತಿನ ಲಿಂಗದ ರೂಪಡು ಭಕ್ತರೆ ಕಾಪುನ ದುರ್ಗಾ ಪರಮೇಶ್ವರಿ ಶಾಂಭವಿತುದೆತ ಮದ್ಯುಡು ಕುಲ್ದೇರಿ ಶ್ರೀ ದುರ್ಗಾ ದೇವಿ ಬಪ್ಪ ನಾಡದ ಕ್ಷೇತ್ರಡು ಕುಲ್ದೇರಿ ಶಾಂಭವಿತುದೆತ ಮದ್ಯುಡು ಕುಲ್ದಿರೆ ಶ್ರೀ ದುರ್ಗಾ ದೇವಿ ಬಪ್ಪ ನಾಡದ ಕ್ಷೇತ್ರಡು ಕುಲ್ದೇರಿ ಶ್ರೀ ದುರ್ಗಾ ದೇವಿ ಬಪ್ಪ ನಾಡದ ಕ್ಷೇತ್ರಡು ಕುಲ್ದೇರು ಆದಿದೇವತ ಕಲಾಗಮ ಪೂಜಿತ ಯಾದವ ಕುಲ ಮೋಗನ ರೂಪ ವೇದೋದಾರ ತಿರುಪತಿ ವೆಂಕಟ ವೇಣುನಾಥ ಪ್ರಿಯ ನಮೋ ನಮೋ ನಾರಾಯಣ ದೇ ನಮೋ ನಮೋ ಭವನಾರದ ಸನ್ನುತ ನಮೋ ನಮೋ ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ನಿತ್ಯ ಮಂಗಳೋ ಬಪ್ಪನಾಡ ದುರ್ಗಾಂಬೆಗೆ ಮಂಗಳೋ ಮಂಗಳಾದೇವಿಗೆ ಮಂಗಳೋ ಭ್ರಮರಾಂಬೆಗೆ ಮಂಗಳೋ ಪೊಳಲಿ ರಾಜರಾಜೇಶ್ವರಿಗೆ ಮಂಗಳೋ ಶ್ರೀನಿವಾಸಗೆ ಮಂಗಳೋ ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ನಿತ್ಯ ಮಂಗಳಂ ಭದ್ರಂ ಶುಭ ಮಂಗಳಂ ಯಕ್ಷತೆಲಿಕೆ